ಕಲಾವಿದ ಇದು ವಿಶೇಷ ಕಾರ್ಯಕ್ರಮ. ಕಲಾವಿದರ ಬದುಕಿನ ಕಥೆಯನ್ನು ಅವರಿಂದಲೇ ಕೇಳುವಂತಹ ಕಾರ್ಯಕ್ರಮ. ಇವತ್ತು ನಮ್ಮೊಂದಿಗಿದ್ದಾರೆ ಗಣೇಶ್ ಪಡುಬಿದ್ರೆ. ವೃತ್ತಿಯಲ್ಲಿ ಹೋಟೆಲ್ನಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ಪ್ರವೃತ್ತಿಯಲ್ಲಿ ತಮ್ಮನ್ನ ನಾಟಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ವಿಶೇಷ ಪ್ರತಿಭೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಗಣೇಶ್ ರವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ಸೊ ನಾ ಆಗ್ಲೇ ಹೇಳಿದೆ, ನಿಮ್ಮ ವೃತ್ತಿ ಬೇರೆ, ಪ್ರವೃತ್ತಿ ಬೇರೆ. ಸೊ ನೀವು ಈ ಪ್ರವೃತ್ತಿಯನ್ನ ಯಾವಾಗದಿಂದ ಆರಂಭಿಸಿದ್ರಿ? ಅಂದ್ರೆ ಈಗ ಸಣ್ಣದ್ರಲ್ಲಿ ಕೆಲವರಿಗೆ ಇಂಟ್ರೆಸ್ಟ್ ಬಂದದ್ದಿರ್ತದೆ, ನಿಮಗೆ ಹೇಗೆ ಈ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು? ಇದು ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ನನ್ನ ಅಣ್ಣನವರಿಬ್ರು ಅವರ ಡ್ರಾಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಅವರನ್ನು ನೋಡಿಕೊಂಡು ಬೆಳೆದ ಅಂತ ಸಣ್ಣ ನೆಲದಲ್ಲಿ ಕುತ್ಕೊಂಡು ಅವ್ರ ನಾಟಕ ನೋಡ್ತಾ ಇದ್ದೆ. ಹಾಗೆ ಸಣ್ಣ ಅಣ್ಣನಷ್ಟು ಆಕ್ಟ್ ಮಾಡ್ತಾ ಇರ್ಲಿಲ್ಲ, ದೊಡ್ಡ ಅಣ್ಣ ಹೀರೋ ಎಲ್ಲ ಮಾಡ್ತಿದ್ದ. ಹಾಗೆ ಅದು ನೋಡಿ ಖುಷಿ ಆಗ್ತಾ ಇತ್ತು. ಅದ್ ನೋಡಿ ನೋಡಿ ನನ್ಗೆ ಸಹ ನಾಟಕದಲ್ಲಿ ಅಭಿನಯಿಸ್ಬೇಕು ಹಾಗೆ ಒಂದು ಮನಸ್ಸಿಗೆ ಬಂತು. ಸರಿ ಅಂತ ನಾನು 10ನೇ ಕ್ಲಾಸ್ನವರೆಗೆ ಯಾವ ಆಕ್ಟಿವಿಟೀಸ್ ಇರ್ಲಿಲ್ಲ. ಮತ್ತೆ 10ನೇ ಕ್ಲಾಸ್ ಬಿಟ್ಟ ಫಸ್ಟ್ PUC ಹೋಗಿದ್ದೆ ವಿಜಯ ಕಾಲೇಜ್. ಅಲ್ಲಿ ಮತ್ತೆ ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದೆ ಆಯ್ತು. ಅಲ್ಲಿ ಫಸ್ಟ್ ಇಯರ್ ಅಲ್ಲೇ ವಾಪಸ್ ಬಂದೆ. ಮತ್ತೆ ಅಣ್ಣನ ಜೊತೆ ಚಿನ್ನದ ಕೆಲಸ ಮಾಡ್ತಾ ಇದ್ದೆ. ಚಿನ್ನದ ಕೆಲಸ ಮಾಡ್ತಾ ಇರುವಾಗ ನಮ್ದು ಪಡುಬಿದ್ರಿ ಗಣಪತಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಅಲ್ಲಿ ಅಂತೇಳಿ ನಾವು ಓದಿದ ಶಾಲೆ. ಅಲ್ಲಿ ಪ್ರತಿ ವರ್ಷ ನಾಟಕ ಆಗ್ತದೆ. ಅಲ್ಲಿ ಇವರ ನಾಟಕ ಎಲ್ಲ ನೋಡ್ತಾ ಖುಷಿ ಆಗ್ತಿತ್ತಲ್ಲ, ನಂಗೆ ಸರ್ ಆಕ್ಟ್ ಮಾಡ್ಬೇಕಂತ ಆಯ್ತು. ಸರಿ ಅಣ್ಣನ ಹತ್ರ ಹೇಳಿದೆ, ನನಗೆ ಸಹ ಒಂದು ಆ್ಯಕ್ಟಿಂಗ್ ಒಂದು ಚಾನ್ಸ್ ಇದ್ರೆ ಕೊಡಿ ಅಂತೇಳಿ. ಅದಕ್ಕೆ ಆವಾಗೆಲ್ಲ ಫಸ್ಟ್ ಆ್ಯಕ್ಟ್ ಮಾಡುವಾಗ PC ಇದ್ರು ಹೊಲ್ಗೊಡ್ದು. PC ಪೊಲೀಸ್ SIನ ಪಕ್ಕದಲ್ಲಿ PC ದಂಟ ಇಟ್ಕೊಂಡು ಹೇಳುವೆ. ಭಾರಿ ಬೇಜಾರಾಯ್ತು ನನಗೆ, PC ಇದ್ರು ರೋಲ್ ಕೊಟ್ರಲ್ಲ ಅಂತೇಳಿ. ಮಾತಾಡ್ಲಿಕ್ಕೆಲ್ಲ ಏನಿಲ್ಲ ಅದರಲ್ಲಿ ಮಾತಾಡ್ಲಿಕ್ಕೆ, ಎಸ್ ಸರ್ ನೋ ಸರ್ ಅಷ್ಟೇ. ಅಣ್ಣನ ಹತ್ರ ಹೇಳಲಿಕ್ಕೆ ಹೆದರಿಕೆ ಆಯ್ತು. ಇನ್ನು ಫಸ್ಟಿಗೆ ಹೀಗೆ ಇವರು ಡಿಮಾಂಡ್ ಮಾಡ್ತಾರೆ. ಅಣ್ಣನ ಫ್ರೆಂಡ್ ಒಬ್ರಿದ್ರು, ರಮೇಶ್ ಭಂಡಾರಿ ಅಂತೇಳಿ, ಅವರು ಸಹ ಅವನೊಟ್ಟಿಗೆ ಆ್ಯಕ್ಟ್ ಮಾಡ್ತಾರೆ. ಅವ್ರ ಹತ್ರ ಹೇಳಿದೆ, ನಂಗೆ PC ಏನು ಅಷ್ಟು ಮನಸ್ಸು ಬರ್ತಾ ಇಲ್ಲ, ನಂಗೊಂದು ಲೇಡಿ ಆ್ಯಕ್ಟ್ ಇದ್ರೆ ಕೊಡಿ, ನಾನು ಮಾಡ್ತೇನೆ ಅದನ್ನು. ಅದಕ್ಕೆ ಅವರು, ನೀನು ಲೇಡಿ ಮಾಡ್ತೀಯ? ಹೌದಾ, ಗ್ಯಾರಂಟಿಯಾ? ಹೌದು ಸರಿ ಮಾಡ್ತೇನೆ ನಾನು. ಹಾಗೆ ನಾನು ಹೇಳಿ ನಿಂಗೆ ಆ್ಯಕ್ಟ್ ಕೊಡಿಸ್ತೇನೆ, ನೀನು ಮತ್ತೆ ಚೆನ್ನಾಗಿ ಮಾಡ್ಬೇಕು, ನನ್ನ ಧೈರ್ಯದಲ್ಲಿ ನಿನ್ಗೆ ಆ್ಯಕ್ಟಿಂಗ್ ಕೊಡಿಸ್ತೇನೆ, ಮಾಡ್ಬೋದಲ್ಲ? ಸರಿ, ಒಂದು 3-4 ಸರ್ತಿ ಕೇಳಿದ್ರು, ಸರಿ ಅಂತ ಹೇಳಿದೆ. ಮತ್ತೆ ಆಗ ಕಾಮಿಡಿ ಲೇಡಿ ಆ್ಯಕ್ಟ್ ಕೊಟ್ರು. ಕಾಮಿಡಿ ಲೇಡಿ ಆ್ಯಕ್ಟ್ ಕೊಟ್ಟಾಗ ಇಷ್ಟ ಆಯ್ತು ಜನರಿಗೆ, ತುಂಬಾ ಲೈಕ್ ಮಾಡಿದ್ರು ನಾನು ಎಲ್ಲರೂ ಸಹ. ಮತ್ತೊಂದು 2 ವರ್ಷ ಹಾಗೆ ಕಾಮಿಡಿ ಲೇಡಿಯಲ್ಲಿದ್ದೆ. ಮತ್ತೆ ಹೀರೋಯಿನಿ ಆಗಿ ಸಾಧಾರಣ ಅಲ್ಲಿ ಒಂದು 12-13 ವರ್ಷ ಅಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಮತ್ತೆ ಹೀಗೆ ನನ್ನನ್ನು ಬೇರೆ ಬೇರೆ ಕಡೆ ಎಲ್ಲ ಕರಿತಾ ಇದ್ರು ನಾಟಕಕ್ಕೆ ಎಲ್ಲ. ಉಡುಪಿಯಿಂದ ಸಾಧಾರಣ ಆಚೆ ಮೂಡುಬಿದ್ರಿ, ಮಂಗಳೂರಿನಲ್ಲಿ ಸಹ ಮಾಡಿದ್ದೇನೆ. ಎಲ್ಲ ಕಡೆ ಹೀರೋಯಿನ್ ಒಂದು 300ಕ್ಕೂ ಹೆಚ್ಚು ಒಂದು ಹೀರೋಯಿನ್ ಮಾಡಿದ್ದೇನೆ. ಮತ್ತೆ ಜೆಂಟ್ಸ್ ಕ್ಯಾರೆಕ್ಟರ್ ಸಹ ಮಾಡಿದ್ದೇನೆ, ಕಾಮಿಡಿ ಮಾಡಿದ್ದೇನೆ, ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೇನೆ, ಮತ್ತೆ ಅಜ್ಜಿದು ಕ್ಯಾರೆಕ್ಟರ್ ಮಾಡಿದ್ದೇನೆ. ಒಂಥರ ಖುಷಿ ಇದೆ ನಂಗೆ ಡ್ರಾಮಾದಲ್ಲಿ. ನಿಮ್ಗೆ ಈ ಎಲ್ಲಾ ಕ್ಯಾರೆಕ್ಟರ್ಗಳಲ್ಲಿ ಯಾವ್ದು ಇಷ್ಟ? ಅಂದ್ರೆ ಎಲ್ಲವೂ ಇಷ್ಟ ಇರ್ಬೋದು, ಬಟ್ ಲೇಡಿ ಪಾರ್ಟ್ ಮಾಡುದು ಇಷ್ಟ, ಖುಷಿ ಆಗ್ತದಾ? ಹಾಸ್ಯ ಪಾತ್ರ ಮಾಡುದು ಇಷ್ಟ ಆಗ್ತದಾ? ಎಲ್ಲ ಹೀರೋಯಿನಿಯಲ್ಲಿ ನಾನು ಟ್ರಾಜಿಡಿಯಲ್ಲಿ ನಂಗೆ ತುಂಬಾ ಖುಷಿ, ಅಳಿಸ್ಲಿಕ್ಕೆ ಜನರನ್ನ ಅಳಿಸ್ಲಿಕ್ಕೆ ಖುಷಿ. ಅಲ್ಲ, ಅದು ನಂಗೆ ಪಡುಬಿದ್ರೆಯಲ್ಲಿ ಗಣೇಶ ಒಂದು ಹೀರೋಯಿನ್ ಮಾಡಿದ್ರೆ ಒಳ್ಳೇದಾಗ್ತದೆ ನೋಡ್ಲಿಕ್ಕೆ. ಒಂದು ಆ ಟ್ರಾಜಿಡಿ ಎಲ್ಲ ಒಳ್ಳೆ ಮಾಡ್ತೇನೆ ಅಂತ ಹೇಳಿ ಹೇಳ್ತಾರೆ, ಇಷ್ಟಪಡ್ತಾರೆ ಅದನ್ನು. ಹಾಗೆ ಅದೊಂದು ಖುಷಿ ಮನಸ್ಸಲ್ಲಿ. ಸೊ ಹೀಗೆ ಮೊದಲು ಮಾಡಿದ ನಾಟಕ ಯಾವ್ದಂತ ನೆನಪಿದ್ಯಾ? ನೀವು ಹೇಳಿದ್ರೆ PC ಇಂದ ಒಮ್ಮೆಲೆ ಹಾಸ್ಯದ ಲೇಡಿ ಆಗಿ. ಅದೇ ಹಾಸ್ಯದ ಲೇಡಿಯಲ್ಲಿ ಅದಲ್ಲೊಂದು ಹೇಳ್ಬೇಕಾದಂತ ವಿಷಯ ಅಂತ ಹೇಳಿದ್ರೆ, ಫಸ್ಟ್ ಅವಾಗ ನಮ್ಗೆ ಯಾವ್ದಕ್ಕೆ ಸಹ ಸ್ಟೇಜಿಗೆ ಗೊತ್ತಿಲ್ಲ ನಮ್ಗೆ. ಆಕ್ಚುಲಿ 10ನೇ ಕ್ಲಾಸ್ ತನಕ ಒಂದು ಆ ಕ್ಯಾರೆಕ್ಟರ್ ಸಿಗುವ ತನಕ ಸ್ಟೇಜಿಗೆ ಹೋಗಿ ಗೊತ್ತಿಲ್ಲ. ಭಯ ಅಂತ ಹೇಳಿದ್ರೆ ನರ್ವಸ್, ಫುಲ್ ಅಂದ್ರೆ ಫಸ್ಟ್ ಸೀನ್ ಹೋಗ್ಬೇಕಾದ್ರೆ ಎಷ್ಟು ನರ್ವಸ್ ಆಗಿದೆ ಅಂತ ಹೇಳಿದ್ರೆ, ಫಸ್ಟ್ ಸೀನ್ ಹೋಗಿ ಕೂತ್ಕೊಂಡಿದ್ದೆ. ಅದೊಂದು ಬೀಡಿ ಕಟ್ಟೋ ಸೀನ್. ಆಗ ಬೀಡಿ ಕಟ್ತಾ ಇದ್ದೇನೆ, ಡೈಲಾಗ್ ಎಲ್ಲ ಮರ್ತೋಗಿತ್ತು. ನನ್ನ ಎದುರು ಹರೀಶ್ ಪಡುಬಿದ್ರಿ ಅಂತ ಈಗ ಡ್ರಾಮಾ ಎಲ್ಲ ಬರೀತಾರೆ, ಅವರು ನನ್ನ ಎದುರು, ಅವ್ರು ನನ್ನ ತಂದೆಯ ಕ್ಯಾರೆಕ್ಟರ್. ಆಗ ಅವರಿಗೆ ಗೊತ್ತಾಯ್ತು ನನ್ಗೆ ಡೈಲಾಗ್ ಬರ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ಅವರೇ ಅದನ್ನು ಮ್ಯಾನೇಜ್ ಮಾಡಿದ್ರು. ಅದೊಂದು ಅವರಿಗೊಂದು ನೋಡಿ, ಅವರೊಂದು ಹಿರಿಯ ಕಲಾವಿದ ಆಗಿ ನನ್ನನ್ನೊಂದು ಅವ್ರು ಲಿಫ್ಟ್ ಮಾಡಿದ ಆ ಸೀನಲ್ಲಿ. ಮತ್ತೆ ಸ್ಟಾರ್ಟಿಂಗ್ ಟ್ರಬಲ್ ಇತ್ತು, ಮತ್ತೆ ತೊಂದರೆ ಇಲ್ಲ. ಈಗ ಅಂದ್ರೆ ಬಿಟ್ಟು ಇದೊಂದು ನಾನು ಹೇಳುದು ಈಗ ಒಂದು 18-20 ವರ್ಷದ ಹಿಂದಿನ ಕತೆ. ಈಗ ತೊಂದರೆ ಇಲ್ಲ, ಈಗ ಮಾಡ್ತೇನೆ. ಈಗ ತುಂಬಾ ಇದರಲ್ಲಿ ನಾವು ಎಲ್ಲಿ ಸಹ ಕೇಳಿಕೊಂಡು ಹೋಗ್ಲಿಲ್ಲ. ನಾವು ಫಸ್ಟಿಗೆ ಮಾತ್ರ ಒಂದು ನನ್ಗೊಂದು ಆ ರೋಲ್ ಕೊಡಿ ಅಂದೆ, ಮತ್ತೆ ಎಲ್ಲಿ ಸಹ ನಾನು ಕೇಳಲಿಕ್ಕೆ ಹೋಗ್ಲಿಲ್ಲ. ಬಂದಿದೆ.
ಸೊ ಈಗ ಒಂದು ಇಷ್ಟು ಡ್ರಾಮಾಗಳನ್ನೆಲ್ಲ ಮಾಡಿದ್ದೀರಿ, ನಿಮ್ಗೆ ಇಷ್ಟವಾದಂತಹ ಕತೆ ಯಾವ್ದಾದ್ರು ಇದೆ ಅಂತಂದ್ರೆ, ನೀವು ಈಗ ಸಾಕಷ್ಟು ಸ್ಕ್ರಿಪ್ಟ್ಗಳನ್ನ ಬರೆದಿದ್ದೀವಿ ಅಂತ ಕೇಳ್ಬಿಟ್ಟೆ, ಅದನ್ನು ಬಿಟ್ಟು ನೀವು ನಟಿಸಿದಂತಹ, ನೀವು ಬರೆಯದೆ ನೀವು ನಟಿಸಿದಂತಹ ನಾಟಕಗಳಲ್ಲಿ ಯಾವ, ಈಗ ಸ್ಕ್ರಿಪ್ಟ್ ಕೆಲವೊಂದು ತುಂಬಾ ಇಷ್ಟ ಆಗ್ತದೆ ಒಂದು ನಟರಿಗೆ, ಅಂಥದ್ರಲ್ಲಿ ಅದು ಯಾವುದು? ಅದಂತ ಹೇಳಿದ್ರೆ ಹರೀಶ್ ಪಡುಬಿದ್ರಿ ಬರೆದ ಒಂದು ಡ್ರಾಮಾ ಇದೆ, ಬೇಲೆ ತಿಕ್ಕ ಅಂತ ಡ್ರಾಮಾ. ಅದರಲ್ಲಿ ಅದು ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅಷ್ಟು ಕ್ಲಾಸ್ ಇದೆ ಅದು. ಅದರಲ್ಲಿ ಅದಕ್ಕೆ ಅಂತ ಹೇಳಿದ್ರೆ ಅದು ನಂಗೆ ಫಸ್ಟ್ ಹೀರೋಯಿನ್ ಆಗಿ ಎಂಟ್ರಿ ಆಗುವ ಸಿಕ್ಕಿದ ಡ್ರಾಮಾ. ಒಳ್ಳೆ ಡ್ರಾಮಾ, ಕತೆ ಸಾಗೆ, ಆ ಫಿನಿಶಿಂಗ್ಸ್ ಹಾಗೆ, ಕತೆಯದ್ದು ಎಂಡಿಂಗ್ ಎಲ್ಲ, ಅದು ನಂಗೆ ತುಂಬಾ ಇಷ್ಟ ಆಗಿದೆ. ಆ ನಾಟಕದಿಂದ ನಾನು ತುಂಬಾ ಊರಿಗೆ ಹೋದೆ, ಗುರುತಿಸುವ ಹಾಗೆ ಆಯ್ತು. ಅದೊಂದು ಇಷ್ಟ ಅದು. ಸೊ ಈಗ ಲೇಡಿ ಕ್ಯಾರೆಕ್ಟರ್ ಅಂತಂದ ಕೂಡಲೇ ನಾರ್ಮಲಿಗಿಂತ ತಯಾರಿ ಜಾಸ್ತಿ. ಅಂದ್ರೆ ಹುಡುಗ ಮಾಡುವವರು ಹುಡುಗ ಕ್ಯಾರೆಕ್ಟರ್ ಮಾಡಿದಾದ್ರೆ ಅವ್ರ ಅದೇ ಮ್ಯಾನರಿಸಮ್, ಬಟ್ ಹುಡುಗಿ ಅಂದ್ರೆ ನೀವು ಮ್ಯಾನರಿಸಮ್ ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ, ನಡೆಯುವುದನ್ನು ಕಲಿಬೇಕಾಗ್ತದೆ, ನಗಾಡುವುದನ್ನು ಕಲಿಬೇಕಾಗ್ತದೆ, ಮಾತನಾಡುವ ರೀತಿ ಕಲಿಬೇಕಾಗ್ತದೆ. ಸೊ ಅದರ ತಯಾರಿ ಹೇಗಿರ್ತಿತ್ತು ಸರ್? ಹೇಗಿರ್ತದೆ ಅದರ ತಯಾರಿ ಅಂತೇಳಿ ನನಗೆ ಹೀಗೆ ನಾರ್ಮಲ್ ಆಗಿರುವಾಗ ನಾನು ಅದರ ಬಗ್ಗೆ ಇದೇ ಮಾಡ್ದಿಲ್ಲ. ನಾನು ಡ್ರೆಸ್, ಲೇಡೀಸ್ ಡ್ರೆಸ್, ಈಗ ವಿಗ್ ಮತ್ತೆ ಮೇಕಪ್ ವಿಗ್ ಮತ್ತೆ ಡ್ರೆಸ್ ಆದ ನಂತರ ನಾನು ಚೇಂಜ್ ಆಗ್ತೇನೆ. ಮತ್ತೆ ನಾನು ಅಲ್ಲಿಂದ ಅಲ್ಲಿಗೆ ಬಿಟ್ಟು ಬರ್ತೇನೆ ಅದನ್ನು ಕ್ಯಾರಿ ಮಾಡುದು. ಅದನ್ನು ನಮ್ಮ ಈ ರಿಯಲ್ ಲೈಫ್ ಅಲ್ಲಿ ಅದು ನಂಗೆ ಇಷ್ಟ ಸಹ ಇಲ್ಲ. ಮತ್ತೆ ಅದು ಸ್ಟೇಜ್ ಅಲ್ಲಿ ಮಾತ್ರ ನಾವು ಅದೊಂದು ಆ ಡ್ರೆಸ್ಸಿಂಗ್ ಎಲ್ಲ ಆದ ನಂತರ ಬರ್ತದೆ ತನ್ನಷ್ಟಕ್ಕೆ. ಮತ್ತೆ ಅದು ಹೊರಗೆ ಬಂದ ಮೇಲೆ ಇಲ್ಲ, ಲೇಡಿ ಕ್ಯಾರೆಕ್ಟರ್ ಬಗ್ಗೆ ಅದು ಅಷ್ಟು ತಲೆಗೆ ಇರಿಸುದಿಲ್ಲ. ಟ್ರಯಲ್ ಅಲ್ಲೆಲ್ಲ ಮಾಡ್ತೇವೆ, ಟ್ರಯಲ್ ಅಲ್ಲಿ ಅದರ ಬಗ್ಗೆ ಹೇಗಿರ್ಬೇಕು ಅಂತ ಅಂತೇಳಿ. ಸೊ ಈಗ ನೀವು ಒಂದು ನಟರಾಗಿ ಮನೆಯವರ ಸಪೋರ್ಟ್ ತುಂಬಾ ಬೇಕಾಗಿರ್ತದೆ. ನೀವಂದ್ರೆ ಹೇಳಿದ್ರಿ ತುಂಬಾ ಊರಿಗೆ ಸುತ್ತುವಾಗ ವಾಪಸ್ ಮನೆಗೆ ಬರ್ಬೇಕು. ಸೊ ಹೀಗಿರುವಾಗ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿದೆ? ನಾನು ಇದು ಈ ಡ್ರಾಮಾ ಸುತ್ತುವ ಟೈಮ್ ಅಲ್ಲಿ ನಾನು ಮ್ಯಾರೇಜ್ ಆಗ್ಲಿಲ್ಲ. ಆಗ ಮನೆಯವರು ಅಮ್ಮ ಪಾಪ ಇದ್ರು, ಅಮ್ಮ ಬಾಗಿಲು ತೆಗಿತಾರೆ, ಅಪ್ಪ ಸ್ವಲ್ಪ ಜೋರಿದ್ರು. ಅಪ್ಪ ಎಂತ ಇವರದ್ ನಾಟಕ ಆಯ್ತು ಹಾಗೆ ಎಲ್ಲ ಬೈತಾ ಇದ್ರು. ಮತ್ತೆ ಅಪ್ಪ ಎದ್ದೇಳ್ಬೇಕಾದ್ರೆ ಬೆಳಿಗ್ಗೆ ನನ್ಗೆ ಅಲ್ಲಿ ಮೊಮೆಟೋಸ್ ಕೊಡ್ತಾರೆ, ಅದಂತಂದು ಎದುರು ಇಡುತ್ತು. ಅಲ್ಲಿ ನೋಡಿದ ಕೂಡಲೇ ಸ್ವಲ್ಪ ಸಮಾಧಾನ, ಅಂದ್ರೆ ಬೈಗಳು ಸ್ವಲ್ಪ ಕಡಿಮೆ ಮಾಡಿ ಬಂದೆ. ಮತ್ತೆ ಪಡೆದಿದ್ರೆ ನಮ್ಮ ಊರಲ್ಲಿ ಅವರು ಪೇಟೆಯಲ್ಲಿರುವಾಗ ಯಾರಾದ್ರೂ ಒಬ್ರು ಹೇಳಿದ್ರೆ ನಿಮ್ಮ ಮಗ ನಿನ್ನೆ ಒಳ್ಳೆ ಮಾಡಿದಾನೆ ಆಕ್ಟಿಂಗ್, ಅದೊಂದು ಖುಷಿ ಆಗ್ತದೆ. ನಮ್ಮ ಹತ್ರ ತೋರಿಸುದಿಲ್ಲ, ಒಟ್ಟೊಂದು ಅವರಿಗೊಂದು ಖುಷಿ ಆಗ್ತದೆ, ತೊಂದ್ರೆ ಅಲ್ಲ ಅಂತ. ನಂತರದಲ್ಲಿ ಸಪೋರ್ಟ್ ಹೇಗೆ? ಈಗ ಮ್ಯಾರೇಜ್ ಆದ ನಂತರ ಒಂದು 2 ವರ್ಷ ಮಾಡಿದ್ದೇನೆ ಆಕ್ಟಿಂಗ್, ಇಲ್ಲ ಅಂತೆಲ್ಲ. ಅವಳದ್ದು ಸಹ ನನ್ನ ಮಿಸಸ್ ಇದ್ದು ಸಪೋರ್ಟ್ ಇತ್ತು. ಮತ್ತೆ ಅಂತ ಹೇಳಿದ್ರೆ ಒಂದು ಮನುಷ್ಯನ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಎಲ್ಲ ಏರುಪೇರಾದಾಗ ಗೊತ್ತಾಗ್ತದೆ. ಅಂದ್ರೆ ಅದಕ್ಕೆ ನಾನೇ ಒಂದು ಕಲಾವಿದರಿಗೆ ಅಂತ ನನ್ನ ಸ್ವಂತ ಅನುಭವದಲ್ಲಿ ಹೇಳುದಾದ್ರೆ, ಕಲಾವಿದರಿಗೆ ಒಂದು ಮಾತು, ನಮ್ಮ ಮನೆಯನ್ನು ಫಸ್ಟಿಗೆ ನಾವು ಕರೆಕ್ಟ್ ಮಾಡಿಟ್ಕೊಳ್ಳೋದು. ಮನೆ ಮತ್ತೆ ಮನೆಯವರನ್ನು ಒಳ್ಳೆದಲ್ಲಿ ನೋಡಿಕೊಳ್ಳುದು, ಅದನ್ನು ಫಸ್ಟ್ ಅಂತ ಹೇಳಿ ಒಂಥರ ಫೌಂಡೇಶನ್, ಅದನ್ನು ಗಟ್ಟಿ ಮಾಡಿಕೊಳ್ಬೇಕು. ಮತ್ತೆ ನಮ್ಗೆ ನಾಟಕಕ್ಕೆ ಎಲ್ಲಿಗೆ ಸಹ ಅವ್ರದ್ದು ಸಪೋರ್ಟ್ ಇರ್ತದೆ, ಎಲ್ಲ ಇರ್ತದೆ. ಇದು ನಾವು ಸ್ವಲ್ಪ ಇದಾದ ಕೂಡಲೇ ಅಲ್ಲಿ ಅವರಿಗೆ ಸ್ವಲ್ಪ ಬೇಜಾರಾಗ್ತದೆ, ಇವರು ನಾಟಕ ಹೋಗ್ತಾರೆ, ನಮ್ಗೆ ಇಲ್ಲಿ ಕೆಲವು ಸಮಸ್ಯೆಗಳುಂಟು ಅದನ್ನೆಲ್ಲ. ಹಾಗಾಗಿ ಅವರು ಸಹ ಸ್ವಲ್ಪ ಕೆಲವು ಸರ್ತಿ ಬೇಕಾ ಬೇಡ ಮಾಡ್ತಾರೆ. ಆಗ ನಮ್ಗೆ ಸಹ ಒಂದು, ಆಗ ಇಲ್ಲಿ ಮನೆಯಿಂದ ಹೊರಡುವಾಗ ಇಲ್ಲಿ ಅವರು ನಗ್ನಗ್ತಾ ನಮ್ಮನ್ನು ಕಳಿಸಿದ್ರೆ ನಮ್ಗೆ ಅಲ್ಲಿ ಸ್ಟೇಜ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು. ಇಲ್ಲದ್ರೆ ಅಲ್ಲಿಂದ ನಾವು ಅಲ್ಲಿಯೇ ಸರಿ ಇಲ್ಲದಿದ್ರೆ ನಾವು ಅಲ್ಲಿ ಸ್ಟೇಜಿಗೆ ಹೋದ ನಂತರ ಅದಷ್ಟು ಸ್ವಲ್ಪ ಆಚೆ ಈಚೆ ಆಗ್ತದೆ. ಅದಕ್ಕೋಸ್ಕರ ಎಲ್ಲರಿಗೆ ಹೇಳುದಷ್ಟೇ, ಮನೆಯನ್ನು ನಾವು ಫಸ್ಟಿಗೆ ಕರೆಕ್ಟ್ ಮಾಡಿಕೊಳ್ಳುವ, ಮತ್ತೆ ನಾಟಕ ನೋಡುವ. ನಾಟಕದಲ್ಲಿ ಆಗ್ತದೆ, ಹಾಗೇನಿಲ್ಲ. ಅದನ್ನು ನಮ್ದು ಸ್ವಲ್ಪ ತಪ್ಪ ವಿಧದಲ್ಲೇನೆ ನಾವು ಸ್ವಲ್ಪ ಇಲ್ಲಿ ಡೌನ್ ಅಂದ್ರೆ ನಾಟಕದಿಂದ ನಾನು ಕಳೆದುಕೊಂಡದ್ದೇನಿಲ್ಲ. ಆದ್ರೆ ಆ ನಾಟಕ ಆ ನಿದ್ದೆಗೆಡುದು ಅಲ್ಲಿ ಇಲ್ಲಿ ಮಧ್ಯಾಹ್ನ ತನಕ ಮತ್ತೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಹೀಗೆ ಆಗುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಆಗ ಸ್ವಲ್ಪ ಮನೆಯವರಿಗೆ ಸ್ವಲ್ಪ ಬೇಜಾರಾಗ್ತದೆ. ಈಗ ವರ್ಷಕ್ಕೊಮ್ಮೆ ಮಾಡುವಾಗ ಏನು ಅದೆಲ್ಲ ತಲೆಬಿಸಿ, ಅದೇ ತಿರುಗಾಟ ಇರುವಾಗ ಮಾತ್ರ ಕಷ್ಟ ಆಗ್ತದೆ. ಆವಾಗ ಮತ್ತೆ ನಮ್ಮ ಟೈಮಲ್ಲೆಲ್ಲ ಅಷ್ಟು ಆ ನಾಟಕಕ್ಕೆ ಸಂಭಾವನೆ ಸಹ ಅಷ್ಟೇನು ಇರ್ಲಿಲ್ಲ. ಕೊಟ್ರೆ ಒಂದು ಜಾಸ್ತಿ ಅಂತ ಹೇಳಿದ್ರೆ 500 ರೂಪಾಯಿ ಕೊಡ್ತಾ ಇದ್ರು. ಅದು ನಮ್ಮ ಒಂದು ಇಂಟ್ರೆಸ್ಟ್ಗೆ ಮಾಡ್ತಾ ಇದ್ದೆ ಅಷ್ಟೇ, ಮತ್ತೇನಿಲ್ಲ. ಅಂದ್ರೆ ಈಗ ನೀವು ಅದನ್ನ ಪ್ರವೃತ್ತಿಯಾಗಿ ತಗೊಂಡಿದ್ದೀರಿ? ಹೌದು, ವೃತ್ತಿಯಾಗಿ ತಕೊಂಡು ನಂತರ ನೋಡಿ ಮತ್ತೆ ವೃತ್ತಿಯಾಗಿ ತಕೊಳ್ಳಿಲ್ಲ ನಾನು. ಆಕ್ಚುಲಿ ನಾನು ಫಸ್ಟ್ ಚಿನ್ನದ ಕೆಲಸದಲ್ಲೇ ಇದ್ದವ, ಚಿನ್ನದ ಕೆಲಸ ಮಾಡಿಕೊಂಡೇ ಇದ್ದವ. ಆದ್ರೆ ಅದು ಹೇಳ್ತಾರಲ್ಲ,
ಪ್ರತಿಭೆ ಜೊತೆ ಅದೃಷ್ಟ ಸಹ ಸ್ವಲ್ಪ ಬೇಕು. ನಮ್ಮದು ಸ್ವಲ್ಪ ಅದೃಷ್ಟ ಕೆಲವು ಕಡೆ ಕೈಗೊಟ್ಟಿದೆ. ಹಾಗಾಗಿ ಸ್ವಲ್ಪ ನಾವು ಅದರಿಂದ ಹಿಂದೆ ಬರುವ ಅಂತ ಒಂದು ಇಂಟ್ರೆಸ್ಟ್ ಆಗುವಾಗ ಒಂದು ಮಾಡುವ, ವರ್ಷಕ್ಕೊಮ್ಮೆ ಮಾಡುವ, 1-2 ನಾಟಕ ಮಾಡುವ ಸಾಕಷ್ಟ, ಅದೇ ಖುಷಿಗೆ ಅಷ್ಟೇ. ಮತ್ತೆ ಅದನ್ನೇ ಈಗ ಒಂದು ವೃತ್ತಿಯಾಗಿ ಮಾಡುವ ಇದಿಲ್ಲ ನನ್ನ ಹತ್ರ. ಈಗ ನೀವು ಸಾಕಷ್ಟು ಸ್ಕ್ರಿಪ್ಟ್ಗಳನ್ನು ಬರ್ದಿದ್ದೀರಿ, ಅದ್ರ ಬಗ್ಗೆ ಹೇಳಿ ಸರ್. ಎಷ್ಟು ಬರ್ದಿದ್ದೀರಿ, ಯಾವುದೆಲ್ಲ? ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಸ್ಕ್ರಿಪ್ಟ್ ಬರ್ದಿದ್ದೇನೆ, ಏಪ ಬರ್ಪಾರ ಅಂತೇಳಿ ನಾವು ಕೆಲಸ ಮಾಡುವಾಗ ನಮ್ಮ ಟೀಮ್ ಇತ್ತಲ್ಲಿ, ನಾವು ಉಡುಪಿ ಕೆಲಸ ಮಾಡಿ ಅಂದರೆ ಒಂದು ಕಾಂಪಿಟಿಷನ್ಗೆ ಮುದ್ರಾಡಿಯಲ್ಲಿ ಕಾಂಪಿಟಿಷನ್, ಅದಕ್ಕೊಂದು ಸ್ಕ್ರಿಪ್ಟ್ ಮಾಡುವ, ಆ್ಯಕ್ಟ್ ಮಾಡುವ ಅಂತ. ಯಾವುದು ಡ್ರಾಮಾ ನೀನೇ ಬರ್ರಿ ಅಂತ ಹೇಳಿದ್ರು ಅವರೆಲ್ಲ ಸೇರಿ. ಸರಿ, ಒಂದು ಡ್ರಾಮಾ ಏನಾದರೂ ಒಂದು ಸ್ಪೆಷಲ್ ಬರೆಯುವ ಅಂತ ಒಂದು ಏಪ ಬರ್ಪಾರ ಅಂತ ಹೇಳಿ ಸ್ಕ್ರಿಪ್ಟ್ ಮಾಡಿದೆ. ಅದರಲ್ಲಿ ನಿಮ್ಗೆ ವಿಶೇಷ ಅಂತ ಹೇಳಿದರೆ ಅದೊಂದು ಬೆಳಿಗ್ಗೆ ಒಂದು 6 ಗಂಟೆಗೆ ಆ ಸ್ಟೋರಿ, 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆ ತನಕದ ಸ್ಟೋರಿ ಅಷ್ಟೇ, ಒಂದೇ ದಿನದ್ದು. ಅದರಲ್ಲಿ ನಿಮಗೆ ಲೈಟ್ಸ್ ಆಫ್ ಆನ್ ಏನಿಲ್ಲ, ಡೈರೆಕ್ಟ್ ಕಂಟಿನ್ಯೂ ಡ್ರಾಮಾ ಹೋಗ್ತಾ ಇರೋದೇ. ಅದು ಒಂದು ಬ್ರೇಕ್ ಅಷ್ಟೇ, ಅದೊಂದು ಮಧ್ಯಾಹ್ನ ಊಟದ ಟೈಮ್ಗೆ ಒಂದು ಬ್ರೇಕ್, ಮತ್ತೆ ಪುನಃ ಹಾಗೆ ಕಂಟಿನ್ಯೂಷನ್. ಅದಂತ ಹೇಳಿದ್ರೆ ಅಲ್ಲಿ ಎಲ್ಲ ಇಷ್ಟ ಆಗಿದೆ, ಪ್ರೈಸ್ ಬರಲಿಲ್ಲ ನಮಗೆ, ಆದರೆ ನಮ್ಮ ಎಲ್ಲ ಹೊಸ ಹುಡುಗರನ್ನ ಹಾಕೊಂಡು ನಾನು ಮಾಡಿದ ಅದು ಅಂದ್ರೆ ಅದೆಲ್ಲೊಂದು ಬಾರಿ ಖುಷಿ ಉಂಟು ನಂಗೆ. ಇದು ಕೆಲವು ಶೋ ಮಾಡಿದೆವು ಅಂತ ಹೇಳಿದ್ರೆ ಬೇರೆ ಟೀಮ್ನವರಿಗೆ ಅದು ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದು ಹೀರೋಯಿನ್ ಇಲ್ಲ, ಒಂದು ಯಾರನ್ನ ಹೈಲೈಟ್ಸ್ ಒಂದು ಫ್ಯಾಮಿಲಿದು ಸ್ಟೋರಿ, ಎಲ್ಲರೂ ಸಹ ಹೀರೋಗಳೇ ಅಲ್ಲಿ ಆ ಥರ. ಅದು ಫ್ಯಾಮಿಲಿ ಒಟ್ಟು ಒಂಥರ ಎಂಟರ್ಟೈನ್ಮೆಂಟ್. ಅದು ಒಂದು ಲಾಸ್ಟ್ ಒಂದು ಸ್ವಲ್ಪ ಒಂದು 1/4 ಗಂಟೆ ಸ್ವಲ್ಪ ಟ್ರಾಜಿಡಿ ಕೊಟ್ಟು ಒಂದು ಮೆಸೇಜ್ ಕೊಟ್ಟು ಬಿಟ್ಟಿದ್ದೇನೆ. ಅದೊಂದು ನನ್ನ ಒಂದು ತುಂಬ ಇಷ್ಟದ ಡ್ರಾಮಾ. ಮತ್ತೆ ಎನ್ನಿನ ನ್ಯಾಯನ ಡ್ರಾಮಾ ಅಂತ ಬರೆದಿದ್ದೇನೆ, ಅದು ಸಹ ತುಂಬ ಕಡೆ ಶೋ ಆಯಿತು. ಉಡುಪಿಯಲ್ಲಿ ಶೋ ಆಯಿತು, ಮತ್ತು ಉಡುಪಿ PPC ಆಡಿಟೋರಿಯಂ ಮೇಲೆ ನಾನು ಆ ಟೈಮಲ್ಲಿ ಬೆನಿಫಿಟ್ ಶೋ ಮಾಡಿದ್ದೇನೆ. ನಮ್ಮದೇ ಉಮೇದಿಗೆ ಮಾಡಿದೆ ಅದು. ಅದು ಸಹ ಅಷ್ಟು ಅಂದರೆ ನಮಗೆ ಜನಸಂಖ್ಯೆ ಸ್ವಲ್ಪ ಅಲ್ಲಿ ಕಡಿಮೆ, ಡ್ರಾಮಾ ಚೆನ್ನಾಗಿದೆ. ಮತ್ತು ಅಲ್ಲಿ ನಮ್ಮ ಈ ಥರ ಶೋ ಮಾಡಿದಲ್ಲಿ ನಮ್ಮ ಸಂಘ ಸಂಸ್ಥೆಗಳ ಶೋ ಅಲ್ಲಿ ಒಳ್ಳೆ ಕ್ಲಿಕ್ ಆಗ್ತದೆ. ಸೊ ಈಗ ಇಷ್ಟು ವರ್ಷಗಳಲ್ಲಿ ನೀವು ಮಾಡ್ಕೊಂಡು ಬಂದು ಮತ್ತೆ ಅದನ್ನ ಬಿಟ್ರಿ, ಸೊ ಈಗ ಅನಿಸ್ತದ ಮತ್ತೆ ಹಾಗೆ ಅಂದ್ರೆ ತಿರುಗಾಟ ಇರುವ ತಂಡಕ್ಕೆ ಸೇರ್ಕೊಳ್ಬೇಕು ಅಂತ ಏನಾದ್ರ ಅನ್ನಿಸ್ತದ? ತಿರುಗಾಟ ಅಂತ ಹೇಳಿದ್ರೆ ಕೆಲವು ಸರ್ತಿ ಕರೆದ್ರು ಟೀಮ್ನವರು, ನಮ್ಗೇನ ಈಗ ಒಂದು ಮನಸ್ಸಿಲ್ಲ ಅಷ್ಟೇ. ನಾವಂತ ಹೇಳಿದ್ರೆ ನಾವು ಇನ್ನೂ ಸಹ ಒಂದು ಕರೆಕ್ಟಾಗಿ ಇದಾಗಲಿಲ್ಲ, ಸೆಟ್ ಆಗಲಿಲ್ಲ ಲೈಫಲ್ಲಿ. ಅಂದರೆ ಇನ್ನೊಂದು ವರ್ಷ ಹೋಗ್ಬೋದು, ಇನ್ನೊಂದು ವರ್ಷ ಹೋದ್ರೆ ಒಂದು ಫಸ್ಟಿಗೆ ಅದೇ ನಾನು ಹೇಳಿದಲ್ಲ, ಅಲ್ಲೇನು ಕರೆಕ್ಟ್ ಮಾಡುವ ಮತ್ತೆ ಅಂತೇಳಿ. ಈಗ ತಿರುಗಾಟ ಅಂತೇಳಿದ್ರೆ ಅದು ಮನಸ್ಸೇ ಇಲ್ಲ ಈಗ ನಮ್ಮ ಇದಕ್ಕೆ. ನಂದೀಗ ನಾವು ಹಳೆ ವಿದ್ಯಾರ್ಥಿ ಸಂಘ ಪಡುಬಿದ್ರಿ, ಅದು ನಾವು ಕಲ್ತ ಶಾಲೆ, ಅಲ್ಲಿಗ ವರ್ಷಕ್ಕೊಮ್ಮೆ ಆಗ್ತದೆ, ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಅದೇ ಈ ವರ್ಷ ಒಂದು 50 years
ಹೌದು 50 ಇಯರ್ಸ್ ಏನೋ ಅದು ಫಂಕ್ಷನ್ ಇದೆ. ಅದಕ್ಕೆ ನನ್ನ ಸ್ಕ್ರಿಪ್ಟ್ ಕೊಟ್ಟಿದ್ದೇನೆ, ಅದೀಗ ಶೋ ಮಾಡುವ ಅಂತ ಹೇಳಿದ್ದಾರೆ. ಒಂದು ವೇಳೆ ಅಲ್ಲಿ ಯಾರ್ದು ಸ್ಕ್ರಿಪ್ಟ್ ಆದ್ರೆ ಸಹ ಮಾಡ್ಬೇಕು ಈ ಸರ್ತಿ. ಈ ವರ್ಷ ಒಂದು ಮಾಡ್ಲೇಬೇಕು, ಯಾಕಂತ ಹೇಳಿದ್ರೆ ಅದು ಒಂದು ಫಿಕ್ಸ್ ಆಗಿದೆ ಈಗಲೇ, ಈ ವರ್ಷ ಒಂದು ಮಾಡ್ಲೇಬೇಕಂತ ಹೇಳಿ. ಸೊ ಈಗ ನೀವು ಈಗಿನ ನಾಟಕಗಳನ್ನ ಮಾಡದಿದ್ರು ನೋಡ್ತೀರಿ ಖಂಡಿತವಾಗಿ. ಸೊ ನೀವು ಮಾಡುವಂತಹ ಟೈಮಲ್ಲಿ ಅಂದ್ರೆ ಆಗಿನ ನೀವು ಅಂತಲ್ಲ, ಆ ಕಾಲದಲ್ಲಿ ಆಗ್ತಾ ಇದ್ದಂತಹ ನಾಟಕಕ್ಕೂ ಈಗ ಆಗುವಂತಹ ನಾಟಕಗಳಿಗೂ ಹೇಗೆ ಏನು ವ್ಯತ್ಯಾಸಗಳಿವೆ, ಹೇಗಿದೆ ವ್ಯತ್ಯಾಸ ಅಂತ ಹೇಳಿದ್ರೆ, ಈಗ ಫುಲ್ ಕಾಮಿಡಿಯಲ್ಲೇ ನಿಮಗೆ ಡ್ರಾಮಾ ಸ್ಟೋರಿ ಸಹ ಮೂವ್ ಆಗ್ತಾ ಇರೋದು. ಆವಾಗ ನಿಮಗೆ ಸ್ಟೋರಿ ಜಾಸ್ತಿ. ಈಗ ಒಂದು 30 ಸೀನಿನ ನಾಟಕ ಆದ್ರೆ ಒಂದು 20 ಸೀನ್ ಸ್ಟೋರಿ ಇರ್ತದೆ, ಅದ್ರಲ್ಲಿ ಒಂದು 10 ಸೀನ್ ಕಾಮಿಡಿ ಇರ್ತದೆ. ಹಾಗೆ ಮೊದಲಿನ ಜನಗಳಿಗೆ ಎಂತ ಬೇಕು, ಮನೆಯಲ್ಲಿ ಸಹ ಕೂಗಬೇಕು, ಅಲ್ಲಿ ಬಂದು ಸಹ ಕೂಗಬೇಕು. ಈಗದವರಿಗೆ ಹಾಗೆಲ್ಲ, ಮನೆಯಲ್ಲಿ ಕೂಗ್ತೇವೆ, ಇಲ್ಲಿ ಬಂದು ನಗುವ, ಸ್ವಲ್ಪ ಯಾಕೆ ಕೂಗಬೇಕು, ನೆಗಡುವ ಅಂತೇಳಿ. ಹಾಗೆ ಈಗ ಫುಲ್ ಕಾಮಿಡಿ ಆಗಿದೆ ಅಂತ ಹೇಳಿದ್ರೆ, ಅದು ಅಂತ ಹೇಳಿದ್ರೆ ಬದಲಾವಣೆ ಒಪ್ಪಿಕೊಳ್ಳೇಬೇಕಾಗ್ತದೆ, ಏನು ಮಾಡೋ ಹಾಗಿಲ್ಲ ಅದಕ್ಕೆ ಈಗಿನದ್ರಲ್ಲಿ ಅಂತ ಒಂದು ಲಾಸ್ಟಿಗೆ ಒಂದು ಮೆಸೇಜ್ ಕೊಡ್ತಾರೆ. ಒಳ್ಳೊಳ್ಳೆ ಕೆಲವು ಡ್ರಾಮಾ ಟೀಮ್ ಒಳ್ಳೆ ಇದೆ ತುಂಬ. ನಾನು ಅಷ್ಟಾಗಿ ನಾಟಕ ನೋಡುದಿಲ್ಲ ಈಗ, ಅಂದ್ರೆ ನಾಟಕ ನೋಡುದು ಬಾರಿ ಕಡಿಮೆ. ನಾವು ನಾಟಕ ಆಕ್ಟ್ ಮಾಡಿದ್ರಿಂದ ಅಲ್ಲಿ ನೋಡಿದ್ರೆ ಒಂದು 2-3 ಸೀನ್ ನೋಡ್ತೇವೆ. ಮತ್ತೆ ನಮ್ಮ ಫ್ರೆಂಡಿನ ದೊಡ್ಡ ಟೀಮ್ ಇತ್ತು, ಅಲ್ಲಿ ಹೋಗಿ ಒಂದು ಡ್ರಾಮಾ ಫುಲ್ ನೋಡಿದೆ, ತೊಂದರೆ ಇಲ್ಲ ಅಂತ ಆಗ್ತದೆ. ಸೊ ಈಗ ನೀವು ಆಗ್ಲೇ ಹೇಳಿದ್ರಿ ಅಂದ್ರೆ ಫ್ಯಾಮಿಲಿಯನ್ನ ಸೆಟ್ ಮಾಡಿಕೊಳ್ಬೇಕು ಅಂತ. ಈಗಿನ ಕೆಲವರಿಗೆ ಈ ನಾಟಕವನ್ನೇ ಪ್ರವೃತ್ತಿಯಾಗಿ ತಗೊಳ್ಬೇಕು ಅಂತ ಹಲವಾರು ಜನರಿಗೆ ಆಸೆ ಇರ್ತದೆ. ಅದಕ್ಕೆ ಹಲವಾರು ಏನು ಹೇಳುವಂಥದ್ದು, ನಾಟಕ ಆದ ನಂತರ ಸೀರಿಯಲ್ ಹೀಗೆ ಕೂಡ ಇರ್ತದೆ. ನೀವು ಕೂಡ ಒಂದೆರಡು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದೀರಿ. ಇಲ್ಲ, ನಾನು ಅದೇ ಆ ಟೈಮಲ್ಲಿ, ಅದು ಮದುವೆ ಆದೆಲ್ಲ ಮುಂಚೆ ಹೋಗಿದ್ದೆ ನಾನು. ಇಲ್ಲಿ ಸ್ವಲ್ಪ ಅದೇ ಸಮಸ್ಯೆ ಎಲ್ಲ ಆಯ್ತು, ಕೆಲವು ಆಚೆ ಈಚೆ ಅಂತೇಳಿ ಮತ್ತೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ನಮ್ದು ಮನಸ್ಸು ಸ್ವಲ್ಪ ಚಂಚಲ ಮನಸ್ಸು, ಒಂದು ಕಡೆ ಅದು ಇದಾಗುದಿಲ್ಲ ಕರೆಕ್ಟ್, ಇದನ್ನೇ ಮಾಡ್ಬೇಕಂತ ಹೇಳಿದ್ರೆ ಅಷ್ಟೊತ್ತಿಗೆ ಅದು ಡೈವರ್ಟ್ ಆಗಿ ಆಯ್ತು ಆಚೆ. ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ನನಗೆ ಫಸ್ಟ್ ಒಂದು ಅವಕಾಶ ಸಿಕ್ಕಿದೆ, ನಮ್ಮ ವಜ್ರೇಶ್ವರಿ ಕಂಬೈನ್ಸ್ ರಾಜ್ಕುಮಾರ್ ಕಂಪನಿ, ಅಲ್ಲಿ ನಾನು ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಅಲ್ಲಿ ಅಂತ ಹೇಳಿದ್ರೆ ಸಂಬಳ ಎಲ್ಲ ಕಡಿಮೆ ಆ ಟೈಮಲ್ಲಿ. ಮೇನ್ ಡೈರೆಕ್ಟರ್ ಒಳ್ಳೆ ಇದ್ದ, ಆ ಡೈರೆಕ್ಟರ್ ಅವರು ಒಮ್ಮೆ ಕರೆದು ಹೇಳಿದ, ಹೀಗೆ ಎಲ್ಲ ಸೆಟ್ಟಿಂಗ್ ಇರ್ತದೆ, ಇದು ಅಂದ್ರೆ ಇವತ್ತು ಇದು ಶೂಟಿಂಗ್ ಈ ತರ ಇದ್ರೆ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಪ್ರಾಪರ್ಟಿ ಇಂಥ ಜಾಗದಲ್ಲಿ ನೆಕ್ಸ್ಟ್ ವೀಕ್ ಇದೇ ಸೀನ್ ಕಂಟಿನ್ಯೂಷನ್ ಆಗ್ತದೆ. ಆಗ ಹೀಗೆ ಎಲ್ಲ ಸೆಟ್ ಮಾಡ್ಬೇಕು, ನಿಂಗೆ ಗೊತ್ತಾಗ್ತದೆ, ಇದೆಲ್ಲ ಸ್ಕ್ರೀನ್ ಎಲ್ಲ ಗೊತ್ತಾಗ್ತದೆ. ನಾನು ಡ್ರಾಮಾದಲ್ಲೆಲ್ಲ ಮಾಡಿದ್ದೇನೆ, ಬಟ್ ಹಾಗಾದ್ರೆ ತೊಂದರೆ ಇಲ್ಲ, ಮಾಡ್ಬೋದು ಅಂತೇಳಿ ನನ್ನನ್ನೇ ಒಂದು ದಿವಸ ಬಿಟ್ಟು ಹೋಗಿದ್ದೇನೆ ಅಂದ್ರೆ ಫಸ್ಟ್ ಟೈಮಲ್ಲಿ. ಹಾಗೆ ಅಲ್ಲಿಂದ ಎಂತದ ಸ್ವಲ್ಪ ಆಚೀಚೆ ಆಯ್ತು, ಇವರ ಕೈ ಕೆಳಗೆ ಎಂತ ದುಡಿಯುದು, ಸ್ವಲ್ಪ ಬೈಗಳೆಲ್ಲ ಜಾಸ್ತಿ ಉಂಟು ಅಲ್ಲಿ, ಬೇರೆ ಯಾರದ್ದೆಲ್ಲ ಬೆಂಗಳೂರಿನವರದೆಲ್ಲ, ನಾವು ಫಸ್ಟ್ ಹೋಗುದಲ್ಲ. ಹಾಗೆ ಸ್ವಲ್ಪ ಇದಾಯ್ತು, ಅಲ್ಲಿಂದ ಬಿಟ್ಟೆ ಅಂತ ಹೇಳಿದ್ರೆ ನನ್ನ ಅಮ್ಮನಿಗೆ ಇಲ್ಲಿ ಸ್ವಲ್ಪ ಹುಷಾರಿರ್ಲಿಲ್ಲ. ಹಾಗೆ ಅವ್ರ ಹತ್ರ ಹೇಳಿದೆ, ಆಯ್ತು ಸರಿ ಹೋಗು. ಇಲ್ಲಿ ಅಂದ್ರೆ ಇಲ್ಲಿ ಬಂದ ಕೂಡಲೇ ಅಮ್ಮನದ್ದು ಇದು ಡೆತ್ ಆಯ್ತು. ಹಾಗೆ ಬಾಂಬೆದು ಅಕ್ಕ ಇದ್ಲು, ಅವಳು ಬಂದು ನೀನು ಅಲ್ಲಿಗೆಲ್ಲ ಹೋಗುದು ಬೇಡ, ಆ ಸೀರಿಯಲ್ ಎಲ್ಲ ಎಂತ, ಸೀದಾ ಬಾ ಅಲ್ಲಿಗೆ ಅಂತ ಬೊಂಬಾಯಿಗೆ ಕರ್ಕೊಂಡು. ಮತ್ತೆ ಬೊಂಬಾಯಲ್ಲಿ ಕೆಲಸ ಮಾಡಿದೆ, ಅಲ್ಲಿ ಆಗುದಿಲ್ಲ ಕೆಲಸ ಆಗಿ, ಸೀದಾ ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಒಂದು 2-3 ಸೀರಿಯಲ್ ಆ್ಯಕ್ಟ್ ಮಾಡಿದ್ದೆ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಸುದೇಶ್ ರಾವ್ ಅಂತೇಳಿ, ಅವರೀಗ ಇದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅವರ ಇದರಲ್ಲಿ ಒಂದು ಸುವರ್ಣ ಚಾನಲಲ್ಲಿ ನಿಗೂಢ ಅಂತ ಒಂದು ಸೀರಿಯಲ್ ಬರ್ತದೆ, ಅದೊಂದು ಒಳ್ಳೆ ಕ್ಯಾರೆಕ್ಟರ್ ಇತ್ತು. ಒಳ್ಳೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಕನ್ನಡ ಅದಂತ ಹೇಳಿದ್ರೆ ಅವರು ಇದರಿಂದ ಅದು ಪಾಸ್ ಆಯ್ತು. ಮತ್ತೆ ಅದು ಸೀರಿಯಲ್ ಏನಷ್ಟು ಕ್ಲಿಕ್ ಆಗಲಿಲ್ಲ, ಅದಕ್ಕೋಸ್ಕರ ಅದನ್ನು ಇದು ಮಾಡಿ ಮತ್ತೆ ಹಾಸ್ಯ ಅಂತ ಒಂದು ಸೀರಿಯಲ್ ಅಲ್ಲಿ ಮಾಡಿದ್ರು. ಅದರಲ್ಲಿ ಮಾತ್ರ ಒಳ್ಳೆ ಅವರು ಡೈರೆಕ್ಟರ್ ಎಲ್ಲ ಹೇಳಿದ್ರು, ನಿಂಗೆ ಒಳ್ಳೆ ಭವಿಷ್ಯ ಇದೆ, ಇಲ್ಲೇ ಇರು ಬೆಂಗಳೂರಲ್ಲಿ ಆಚೆ. ಮತ್ತೆ ಅದು ಹೇಳಿದಲ್ಲ ಆಚೆ ಅಂತ ಹೇಳಿ ಮತ್ತೆ ನನ್ನ ತಂದೆಯವರದ್ದು ಇದಾಯ್ತು, ಡೆತ್ ಆಯ್ತು. ಆವಾಗ ಊರಿಗೆ ಬಂದ ನಂತರ ಮತ್ತೆ ಊರಲ್ಲಿ ಮತ್ತೆ ವಿಜಯ ಕಲಾವಿದರು ಕಿನ್ನಿಗೋಳಿ ಅವರ ಟೀಮಿಗೆ ಸೇರಿದ್ರು. ಅವರದ್ರಲ್ಲಿ ಒಂದು RNR ಅಂತ ಡ್ರಾಮಾ ಮಾಡಿದ್ದೆ, ಅಲ್ಲಿ ಬಾಂಬೆಗೆಲ್ಲ ಹೋಗಿದ್ದೆ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟವಾದ ಕ್ಯಾರೆಕ್ಟರ್ ಅದರಲ್ಲಿ ಉಂಟು, ಅದೊಂದು ಅಮೆರಿಕ ರಿಟರ್ನ್ಸ್, ಅದು ಲೇಡಿ, ಒಳ್ಳೆ ಕ್ಯಾರೆಕ್ಟರ್. ಅದಲ್ಲೊಂದು ಫೋಟೋ ಇದೆ ನೋಡಿ ಅಲ್ಲಿ, ಅದು ಕ್ಯಾರೆಕ್ಟರ್, ಅದು ಒಳ್ಳೆ ಕ್ಯಾರೆಕ್ಟರ್, ತುಂಬಾ ಖುಷಿ ಇತ್ತು ಅದ್ರಲ್ಲಿ ತುಂಬಾ ಶೋ ಮಾಡಿದ್ದೇನೆ ನಾನು. ಅದೇ ನನ್ನ ಮಿಸ್ಸಸ್ ಎಲ್ಲ ಬರ್ತಾ ಇದ್ರು ನನ್ನ ನಾಟಕ, ಹೌದಾ, ಬರ್ತಾ ಇದ್ರು.
ಇತ್ತೀಚೆಗೆ ಸ್ವಲ್ಪ ಕಷ್ಟ. ಮತ್ತೆ ನಾನು ಅಲ್ಲಿ ಪಡುಬಿದ್ರಿ ಬಿಟ್ಟು ಈಗ ನಮ್ಮ ಪೆರಣಂಕೆಲ್ಲ ಕೊಡಿಬೆಟ್ಟ ಅಲ್ಲಿ ಮನೆ ಮಾಡಿದ್ದೇನೆ. ತುಂಬಾ ದೂರ ಸಾಗ್ತದೆ ಹೋಗಿ ಬರ್ಲಿಕ್ಕೆ. ಈಗ ಒಂದು ಸ್ವಲ್ಪ ನೆಮ್ಮದಿ ಉಂಟು. ಅದೇ ಡ್ರಾಮಾ ಮಾಡ್ತಾ ಇರ್ತೇವಲ್ಲ. ನೀವೀಗ ಹೇಳಿದ್ರಿ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಅಲ್ಲಿ ಹೇಳಿದ್ರು ಎಲ್ಲರೂ. ಇವಾಗ ಅನಿಸ್ತದ ನಾ ಇರ್ಬೇಕಿತ್ತು, ಟ್ರೈ ಮಾಡ್ಬೇಕಿತ್ತು, ಕಂಟಿನ್ಯೂ ಮಾಡ್ಬೋದಿತ್ತೇನೋ ಸೀರಿಯಲ್ಗಳಲ್ಲಿ ಮಾಡ್ಬೋದಿತ್ತು. ಅದೇ ನಮ್ದು ನಾನು ಅದೇ ಹೇಳಿದೆ, ನಮ್ದು ಮನಸ್ಸು ಸ್ವಲ್ಪ ಚಂಚಲ ಆಯ್ತು. ನಾವು ಅದನ್ನು ಒಂದು ಕರೆಕ್ಟ್ ಏಮ್ ಆಗಿ ಇಟ್ಟುಕೊಂಡು ನಾನು ಕಷ್ಟ ಅದೇ ಮಾಡ್ಬೇಕು ಅಂತ ಹೋಗ್ತಿದ್ರೆ ನಾನು ಇಷ್ಟೊತ್ತಲ್ಲಿ ಒಂದು ಸೆಟ್ಲ್ ಆಗ್ತಿತ್ತು. ಅದು 100% ನಾನು ಹೇಳ್ತೇನೆ ಸೆಟ್ಲ್ ಆಗ್ತಿತ್ತು. ಅದು ಅದೇ ಹೇಳಿದಲ್ಲ, ಅದೃಷ್ಟ ಬೇಕಂತ ಹೇಳುದು ಅದಕ್ಕೆ. ಸೊ ನಿಮ್ಮ ಜೊತೆ ಇನ್ನಷ್ಟು ಮಾತನಾಡ್ಲಿಕ್ಕಿದೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಗಣೇಶ್ ಪಡುಬಿದ್ರೆ ಅವರ ಜೊತೆ ಮಾತನಾಡಿದ್ವಿ. ಇನ್ನೂ ಸಾಕಷ್ಟು ಅವರ ಹವ್ಯಾಸಗಳ ಬಗ್ಗೆ ಕೇಳಲಿಕ್ಕಿದೆ, ಆದರೆ ಅದಕ್ಕಿಂತ ಮುಂಚೆ ಒಂದು ವೀಕ್ಷಕರಿಗೆ ಕಲಾವಿದ, ಇದು ಕಲಾವಿದರ ಬದುಕಿನ ಕಥೆಯನ್ನು ಅವರಿಂದಲೇ ಕೇಳುವಂತಹ ವಿಶೇಷ ಕಾರ್ಯಕ್ರಮ. ಇವತ್ತು ನಮ್ಮ ಮುಂದಿಗಿದ್ದಾರೆ ಗಣೇಶ್ ಪಡುಬಿದ್ರೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ನಿಮ್ಮನ್ನು ಕೂಡ ಹಾಗೆ ಸರ್, ನಿಮ್ಮನ್ನು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೆ ನೀವು ಒಂದು 20 ವರ್ಷಗಳ ಕಾಲ ನಾಟಕಗಳಲ್ಲಿ ಅಭಿನಯಿಸಿದ್ರಿ. ಸೊ ಆ 20 ವರ್ಷಗಳಲ್ಲಿ ಬಹುಶಃ ಇವತ್ತಿಗೂ ಕೂಡ ನಿಮಗೆ ನೆನಪು ಮಾಡಿಕೊಂಡ್ರೆ ಒಂದಷ್ಟು ಜನ ನಿಮ್ಮನ್ನು ಗುರುತಿಸ್ತಾರೆ. ನಿಮಗೆ ಒಂದು ಯಾವ್ದಾದ್ರು ಒಂದು ನಾಟಕದಲ್ಲಿ ಅಥವಾ ಯಾವ್ದಾದ್ರು ಒಂದು ಸನ್ನಿವೇಶದಲ್ಲಿ ನಿಮಗೆ ನಾಟಕಗಳನ್ನ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಅಂತ ಫೀಲ್ ಆದದ್ದು ಅಥವಾ ಬಹಳ ಖುಷಿಯಾದಂತಹ ಒಂದು ಘಟನೆ ಯಾವ್ದಾದ್ರು ಇದ್ರೆ? ಘಟನೆ ಅಂತ ಹೇಳಿದ್ರೆ, ನಮ್ಮ ಊರಲ್ಲಿ ಒಂದು ಟೀಮ್ನವರನ್ನು ನಾಟಕ ಮಾಡ್ತಾ ಇದ್ರು. ಒಂದು ಶೋ ಬೆನಿಫಿಟ್ ಶೋ ಮಾಡಿದ್ರು. ಅವರು ಮಂಗಳೂರಿನದ್ದು ಹೀರೋಯಿನಿ ಬಂದಿದ್ಲು. ಎಲ್ಲ ಶೋ ಆಯಿತು. ನಾನು ನೋಡ್ಲಿಕ್ಕೆ ಹೋಗಿದ್ದೆ ಶೋ. ಒಂದು 2-3 ಸೀನ್ ನೋಡಿದ್ದೆ. ಸ್ವಲ್ಪ ಬೋರ್ ಆದಾಗೆ ಆಯಿತು, ಎದ್ದುಕೊಂಡು ಬಂದೆ. ಅವರದ್ದು ಶೋ ನೆಕ್ಸ್ಟ್ ಅವರ ಊರಲ್ಲಿ ಅಂತ ಹೇಳಿದ್ರೆ ಪಡುಬಿದ್ರಿಗಿಂತ ಸ್ವಲ್ಪ ದೂರ, ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಅವರದ್ದು ಟೀಮ್ನದ್ದು ನಾಟಕ. ಮಂಗಳೂರದ್ದು ಹೀರೋಯಿನ್ ಬರ್ಬೇಕು. 11 ಗಂಟೆ ಆಗಿದೆ, ಆಡಿಯನ್ಸ್ ಎಲ್ಲ ಬಂದು ಕುತ್ಕೊಂಡಿದ್ದಾರೆ, ಹೀರೋಯಿನ್ ಇಲ್ಲ. ಅವಳು ಕೈ ಕೊಟ್ಟದ್ದು, ಹೀರೋಯಿನ್ ಬರಲಿಲ್ಲ. ನನಗೆ ವಿಷಯ ಗೊತ್ತಿಲ್ಲ. ನಾನು ಮನೆಯಲ್ಲಿ ನಾವು ಬೆಡ್ಶೀಟ್ ಎಲ್ಲ ಹಾಕಿ ಮಲಗಲಿಕ್ಕೆಲ್ಲ ರೆಡಿ ಆಗಿದ್ದೇನೆ. ರೆಡಿ ಆಗಬೇಕಾದ್ರೆ ಬಾಗಿಲು ತರ್ತಾ ಇದ್ದಾರೆ. ಯಾರು ನೋಡ್ತೀನಿ, ನನ್ನ ಫ್ರೆಂಡ್ ಇಬ್ಬರು, ನನ್ನ ಸೀನಿಯರ್ ಆ್ಯಕ್ಟರ್ ಅವರು, ರವಿ ಅಣ್ಣ ಮತ್ತು ಸತೀಶ್ ಪಡುಬಿದ್ರೆ ಅಂತ. ಬಾಗಿ ಏನು ಗಣೇಶ ಈಗ ಬರಬೇಕು, ದೂರ ಗಿಳಿದೆ ಅಲ್ಲ, ಹೀರೋಯಿನಿಗೆ ಕೈ ಕೊಟ್ಟಿದ್ದಾಳೆ, ಬಂದು ಮಾಡಬೇಕು. ನಾನು ಹೇಳಿ ನನಗೆ ಇಲ್ಲ, ವಿಷಯ ಗೊತ್ತಿಲ್ಲ. 1-2 ಸೀನ್ ನೋಡಿದ್ದೇನೆ ಅಷ್ಟೇ ಹೀರೋಯಿನ್ ಕ್ಯಾರೆಕ್ಟರ್. ಮತ್ತು ಡ್ರೆಸ್ ಇಲ್ಲ ನನ್ನ ಹತ್ರ, ಇಲ್ಲದೆ ಬೇರೆಯವರದ್ದೆಲ್ಲ ತರಬೇಕು, ಡ್ರೆಸ್ ಇಲ್ಲ. ಅಲ್ಲ, ಏನಾದರೂ ಮಾಡಿ ನಮ್ಗೀಗ ನಮ್ಮ ಮರ್ಯಾದೆ ಉಳಿಸ್ಬೇಕು. ನೀವು ಏನಾದರೂ ಮಾಡಿ ಬರಬೇಕು. ನಿಮಗೆ ಅದು ಪ್ರಾಂಪ್ಟ್ ಎಲ್ಲ ಮಾಡುವ ಸೈಡಿಂದ ಏನಾದರೂ ಮಾಡೋದು. ನಮ್ಮ ಬದಿ ಮನೆಯಲ್ಲಿ ಒಬ್ಳು ಹುಡುಗಿದ್ಲು, ಅವಳದ್ದೇ 2-3 ಡ್ರೆಸ್ ಕೊಟ್ಟರು. ಅದು ರಾತ್ರಿ ಅವರಂತೆ ಪಕ್ಕದ ಜಾಸ್ತಿ ಅವರು 11-12 ಗಂಟೆ ಆಗ್ತದೆ ಮಲಗುವಾಗ. ಅವರು ಕೊಟ್ಟರು ಸೀದಾ ಅಲ್ಲಿ ನೋಡ್ಕೊಂಡು ಹೋದೆ. ಮೇಕಪ್ ಆಯಿತು. ಅದೊಂದು ನಾಟಕ ಅಂತ ಹೇಳಿದ್ರೆ ನಂಗೆ ಅದು ನನಗೆ ಡೈಲಾಗ್ ಗೊತ್ತಿಲ್ಲ ಅಂತ ಎಣಿಸ್ಲೇ ಇಲ್ಲ ನಂಗೆ. ಅಂದರೆ ಒಂದು ಫ್ರಂಟಲ್ಲಿ ಒಬ್ರು ಸ್ವಲ್ಪ ಇದು ಮಾಡ್ತಾ ಇದ್ರು, ಸೈಡಲ್ಲಿ ಒಬ್ರು ಹೇಳ್ಕೊಳ್ತಾರೆ. ಹಾಗೆ ಅದೊಂದು ಫುಲ್ ಡ್ರಾಮಾ ಇದು ಮಾಡಿದ್ದೇನೆ. ಅದೊಂದು ನಾನೊಂದು ನಾಟಕ, ನನ್ನ ನಾಟಕ ಅಷ್ಟು ನಾಟಕ ಮಾಡಿದಕ್ಕೆ ಅದೊಂದು ನೆಮ್ಮದಿ ನನಗೆ. ಕೆಪಾಸಿಟಿ ಅಲ್ಲ, ಅದೊಂಥರ ಖುಷಿ ಆಗ್ತದೆ ನಂಗೆ, ಎಣಿಸಲ್ಲ. ಅವರದೊಂದು ಮರ್ಯಾದೆ ಸಹ ಉಳಿತು, ನನ್ಗೊಂದು ಸಾರ್ಥಕತೆ ಸಹ ಬಂತಂದ್ರೆ ನಾಟಕ ಒಂದು ಅಷ್ಟು ಮಾಡಿದಕ್ಕೆ ಅಭ್ಯಾಸ. ಹಾಗೆ ಅದೆಲ್ಲ ಒಂದು ನೆನಪಿನಲ್ಲಿ ಉಳಿಯುವಂತಹ ಒಂದು ವಿಷಯಗಳು. ಅವರು ಈಗ ಸಿಕ್ಕಿದ್ರೆ ಅಷ್ಟೇ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ಆ ಟೈಮ್ಗೆ ಅವರಿಗೆ ಒಂದು ಅದು ಗೊತ್ತುಂಟು. ಈಗ ನಾಟಕ ಅಂದ ಕೂಡಲೇ ಒಂದಷ್ಟು ಗಮ್ಮತ್ ಆಗ್ತದೆ ಸ್ಟೇಜ್ ಅಲ್ಲಿ. ಈಗ ಕೆಲವೊಬ್ಬರಿಗೆ ಡೈಲಾಗ್ ತಪ್ಪುವಂಥದ್ದು ಅಥವಾ ಏನೋ ಹೇಳಲಿಕ್ಕೆ ಏನೋ ಹೇಳುವಂಥದ್ದು, ತೊದಲುವಂಥದ್ದು, ಬಾಯಿ ಅಂಥ ಘಟನೆಗಳು ಯಾವ ನಡೆದಿವೆ? ಘಟನೆ ಅಂತ ಹೇಳಿದ್ರೆ, ಅದೊಂದು ನಾನು ಬರೆದ ನಾಟಕದಲ್ಲಿ ಆಗಿತ್ತು. ಯಾಪ ಬರ್ಪರ್ ಅಂತ ಹೇಳಿ ಸ್ಕ್ರಿಪ್ಟ್. ನನ್ನ ಫ್ರೆಂಡು ಶಶಿರಾಜ್ ಕುತ್ಯಾರ ಅಂತ ಇದ್ದಾರೆ, ನನ್ನ ಫ್ರೆಂಡ್. ಅವರು ಪ್ರತಿ ಸರ್ತಿ ಹೇಳಿದ್ರು, ಭಾರಿ ಇಂಟ್ರೆಸ್ಟ್ ನಾಟಕದಲ್ಲಿ, ನನಗೊಂದು ಆ್ಯಕ್ಟ್ ಕೊಡಿ, ನನಗೊಂದು ಆ್ಯಕ್ಟ್ ಕೊಡಿ ಅಂತೇಳಿ. ಆಯಿತು ಸರಿ ಅಂತೇಳಿ ಅವರನ್ನೊಂದು ನಾಟಕಕ್ಕೆ ಹಾಕಿತ್ತು. ನಾಟಕಕ್ಕೆ ಹಾಕಿ ಬಂದಿದ್ದಾರೆ ಸ್ಟೇಜಿಗೆ. ಫಸ್ಟ್ ಸೀನ್ ಬಂದು ಕರೆಕ್ಟ್ ನನಗೆ ಮತ್ತು ಅವರಿಗೆ ಸಂಭಾಷಣೆ. ನಾನು ಹೀರೋಯಿನ್ ಆಗಿದ್ದೇನೆ, ಅವರು ಹಾಲು ಮಾರುವವನ ಕ್ಯಾರೆಕ್ಟ್ರು. ಬಂದು ಫಸ್ಟ್ ಸೀನ್ ಕರೆಕ್ಟ್ ಆಯಿತು. ನೆಕ್ಸ್ಟ್ ಎಂಟ್ರಿ ಆಗಬೇಕಾದ್ರೆ ಹೇಳಿದರು, ಮತ್ತು ಅವರಿಗೆ ಅದು ಸ್ಟ್ರಕ್ ಆಯಿತು. ಫಸ್ಟ್ ಬರೋದಲ್ಲ, ಎಂತ ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ.
ಕನ್ಫ್ಯೂಷನ್ ಇಲ್ಲ. ನಾನು ಹೇಳಿದೆ ಏನಕ್ಕೆ ಬಂದದ್ದು ಕೇಳಿದೆ, ವಿಷಯ ಅಂತ ಕೇಳಿದೆ. ನಿನಗೆ ಮಾತಾಡ್ಲಿಕ್ಕಿದ್ರೆ ಮಾತಾಡು, ಇಲ್ಲದ್ರೆ ಹೋಗು, ತೊಂದರೆ ಇಲ್ಲ ಅಂತ ಹೇಳಿದೆ. ಅವರಿಗೆ ಏನು ವಿಷಯ ಅಂತ ಕೇಳುವಾಗ ಫ್ಲಾಶ್ ಆಯ್ತು, ಮತ್ತೆ ಡೈಲಾಗ್ ಸ್ಟಾರ್ಟ್ ಅಂದ್ರೆ ಅದೊಂಥರ ನನಗೆ ಅದು. ಮತ್ತೆ ಅಲ್ಲಿ ನಾವು ಸ್ಟೇಜ್ ಹಿಂದೆ ಹೋಗಿ ಅದನ್ನೊಂದು ಹೇಳಿ ನೆಗಲಿಕ್ಕೆ ಮರು ದಿವಸ ಎಲ್ಲ ಆಯ್ತು. ಅವ್ರ ಸಹ ಈಗ ಸಹ ಹೇಳ್ತಾರೆ, ಅವ್ರು ನಮ್ಮಂತೇಳಿ ಈಗ ಸಹ ಅವರೊಂದು ಎಲ್ಲಿಯಾದ್ರೂ ಹೋದ್ರೆ ಅವರು ಶಶಿರಾಜ್ ಅವರು ಹೇಳ್ತಾರೆ ನನ್ನ ಗುರುಗಳಂತೆ. ಈಗ ಎಲ್ಲ ಕೆಲವು ಅವರಿಗೆ ಸನ್ಮಾನ ಆಗ್ಲಿ ಎಂತ, ಈಗ ದೊಡ್ಡ ಆಕ್ಟರ್ ಆಗಿದ್ದಾರೆ ಅವರು, ಏನು ಸನ್ಮಾನ ಆಗ್ಲಿ ಎಲ್ಲಿ ಹೋದ್ರೆ ಸಹ ಗಣೇಶ್ ಪಡುಬಿದ್ರಿ ಅವರನ್ನು ನಾನೊಂದು ಫಸ್ಟ್ ನೆನೆಸ್ಕೊಳ್ಳೆ. ನಮ್ಗೆ ಅದೊಂದು ಖುಷಿ ಮನಸ್ಸು, ಅವರ ಮನಸ್ಸಿನಿಂದ ಒಂದು ಅವಕಾಶ ಕೊಟ್ಟದ್ದಕ್ಕೆ. ಹೌದೌದು, ಅವರಿದ್ದಾರೆ. ಮತ್ತೊಬ್ರು ದಿವಾಕರ್ ಕಟೀಲ್ ಅಂತ ಇದ್ದಾರೆ, ಅವರು ಸಹ ಅಷ್ಟೇ. ಅವರೊಂದು ಎಲ್ಲಿ ವೇದಿಕೆಗೆ ಹೋಗ್ಲಿ ಏನು ಸನ್ಮಾನ ಆಗ್ಲಿ ಅವರೊಂದು ಹೇಳ್ತಾರೆ, ನನಗೆ ಆ ನಾಟಕಕ್ಕೆ ಒಂದು ಇದು ಮಾಡಿಕೊಟ್ಟ ಗಣೇಶ್ ಪಡುಬಿದ್ರೆ ನಾವು ಫಸ್ಟಿಗೆ ಒಂದು ಇದು ಮಾಡ್ತೇವೆ ಅಂತ ಹೇಳ್ತಾರೆ. ಅದೊಂದು ನಮ್ಗೆ ಅಷ್ಟು ಸಾಕು. ಆ ನಾಟಕ ನಾವು ಅಷ್ಟು ಮಾಡಿ ಒಬ್ಬರನ್ನು ಸ್ಟೇಜಿಗೆ ತಂದು ಅವರನ್ನು ಅಷ್ಟು ಹೇಳುವಾಗ ಅದೇ ನಮ್ಗೆ ಒಂದು ಖುಷಿ. ಅವ್ರ ನೆನಪು ಈಗ ಸಹ ನೆನಪಿನಲ್ಲಿ ಇಟ್ಕೊಳ್ತಾರೆ ನಮ್ಗೆ. ಅದೊಂದು ಭಾರಿ ಎಷ್ಟು ವರ್ಷ, ಇದೊಂದು 15-18 ವರ್ಷಗಳ ಹಿಂದೆ ಅವರನ್ನೆಲ್ಲ ನಾವು ಇದು ಮಾಡಿದ್ವಿ. ಅವರು ಈಗ ಸಹ ಅದನ್ನು ಎಲ್ಲಿ ಹೋದ್ರೆ ಸಹ ಅದನ್ನು ಹೇಳ್ತಾರೆ, ನೆನಪಿಸ್ಕೊಳ್ಳೋದು. ಅದೊಂಥರ ನಮ್ಗೆ ಒಂದು ಖುಷಿ, ಬೇರೆ ಎಂತ ಸಹ ಬೇಡ. ಎಂತ ಉಂಟು, ಒಂದಷ್ಟು ಜನ ನಿಮ್ಮನ್ನು ಗುರುತಿಸಿ ನೆನಪಿಸಿಕೊಳ್ಳುವಾಗ ಖುಷಿ ಆಗ್ತದೆ. ಸೊ ನೀವು ನಾಟಕ ಸ್ಕ್ರಿಪ್ಟ್ಗಳನ್ನ ಬರ್ದಿದ್ದೀರಿ ಒಂದೆರಡು. ಸೊ ಸ್ಕ್ರಿಪ್ಟ್ ಬರೆಯುವಾಗ ಈಗ ಒಬ್ರು ನಟರಾಗಿ ಒಂದು ಸ್ಕ್ರಿಪ್ಟ್ ಅನ್ನ ಓದುವಾಗಲೂ ಒಬ್ರು ರೈಟರ್ ಆಗಿ ಒಂದು ಸ್ಕ್ರಿಪ್ಟ್ ಅನ್ನ ಬರೆಯುವಾಗಲೂ ವ್ಯತ್ಯಾಸ ಇರ್ತದೆ, ಅಂದ್ರೆ ಆಲೋಚನೆಗಳು ವ್ಯತ್ಯಾಸ ಇರ್ತದೆ. ಅದ್ರ ಬಗ್ಗೆ ನಾನು ಸ್ಕ್ರಿಪ್ಟ್ ಬರೆಯುವಾಗ ಒಂದು ಸ್ಟೋರಿ ಲೈನ್ ಮತ್ತೊಂದು ಕಾಮಿಡಿ ಲೈನ್ ಅನ್ನು ಇದು ಮಾಡಿಕೊಂಡು ಬರಿತಾ ಹೋಗ್ತಾನೆ. ಆದರೆ ಅದು ಬೇರೆ ಕೈ ಕೊಡುವಾಗ, ಈಗ ಇನ್ನೊಬ್ಬ ಆಕ್ಟರ್ ಕೈ ಕೊಡುವಾಗ ಅದ್ರಲ್ಲಿ ತುಂಬಾ ತಪ್ಪುಗಳಿರ್ತದೆ. ಅದು ನನ್ನ ಲೆಕ್ಕದಲ್ಲಿ ನಾನು ಸರಿಯಾಗಿ ಬರ್ದಿದ್ದೇನೆ ಅಂತೇಳಿ, ಆದ್ರೆ ಅವರು ಹೇಳಿದ ಕೂಡಲೇ ಅದು ಹೌದಂತ ಆಗ್ತದೆ ನಮ್ಗೆ. ಹೀಗಿರ್ಬಾರ್ದಿತ್ತು, ಹೀಗೆ ಮಾಡ್ಬೇಕು. ಅದೀಗ ನನ್ನ ಸ್ಕ್ರಿಪ್ಟ್ ಅಲ್ಲಿ ಕೆಲವು ತಪ್ಪುಗಳಿತ್ತು, ಅದನ್ನೆಲ್ಲ ಸರಿ ಮಾಡಿ. ಅಂದ್ರೆ ನಾವು ಆಕ್ಟರ್ ಆಗಿ ಆಲೋಚನೆ ಮಾಡಿಕೊಂಡಾಗ ಅದು ಕೆಲವು ಸರ್ತಿ ನಮ್ಗೆ ಅದು ಗೊತ್ತಾಗುದಿಲ್ಲ ಬರೀತಾಗ ನಾನು ಬರ್ದದ್ದು ಸರಿ ಅಂತ ಇದೆ. ಆದ್ರೆ ಒಂದು ಪ್ರೇಕ್ಷಕನಾಗಿ ಈಗ ನಾವು ಕುತ್ಕೊಂಡು ಅದನ್ನು ಈಗ ನೋಡುವಾಗ ಅದು ಸ್ವಲ್ಪ ಏನೋ ಸರಿ ಇಲ್ಲ, ಹಾಗೆ ಕೆಲವು ಇತ್ತು. ಅದನ್ನೆಲ್ಲ ನಾನು ಕರೆಕ್ಷನ್ ಮಾಡ್ತೇನೆ. ಫಸ್ಟ್ ಬರೀತಾ ಹೋಗ ಗೊತ್ತಾಗುದಿಲ್ಲ ನಮ್ಗೆ ಅದು ಯಾವ ಸಹ, ಮತ್ತೆ ಆಲೋಚನೆ ಮಾಡುವಾಗ ಗೊತ್ತಾಗ್ತದೆ. ಈಗ ಹೊಸ ಸ್ಕ್ರಿಪ್ಟ್ ಬರೆದಿದ್ದೇನೆ, ಫ್ರೆಂಡ್ ಹತ್ರ ಕೊಟ್ಟಿದ್ದೇನೆ, ಶಶಿಧರ್ ಗುಜರಾನ್ ಅಂತೇಳಿ ಕೊಟ್ಟಿದ್ದೇನೆ. ಅವರಿಗೆ ಅದನ್ನು ಓದ್ತಾ ಇದ್ದಾರೆ. ಅವರು ನನ್ನ ಬೆಸ್ಟ್ ಫ್ರೆಂಡ್. ನಾವು ಒಟ್ಟಿಗೆ ನಾಟಕದ ನಾವೊಂದು ಪಡುಬಿದ್ರಿಯಲ್ಲಿ ನಮ್ಮ ಟೀಮಲ್ಲಿ ನಾನು, ಒಂದು ಶಶಿಧರ್ ಗುಜರಾನ್, ಒಂದು ಹರೀಶ್ ಪಡುಬಿದ್ರಿ, ಮತ್ತೆ ರವೀಂದ್ರ ಭಟ್ ಅಂತ ಇದ್ದಾರೆ, ಮತ್ತೆ ರಾಜಾರಾಮು, ಮತ್ತೆ ನನ್ನ ಅಣ್ಣನವರು, ಅವರೆಲ್ಲರೂ ಒಂದು ಒಳ್ಳೆ ಟೀಮ್. ಅದು ಸಮಾನ ಮನಸ್ಕರ ಟೀಮ್. ಮತ್ತೆ ಆಡಿಯನ್ಸಿಗೆ ಇವರಿಷ್ಟು ಜನ ಇದ್ರೆ ಅದೊಂದು ಅವರಿಗೆ ಒಂದು ಒಳ್ಳೆ ನಾಟಕ ಒಳ್ಳೇದಾಗ್ತದಂತೆ. ಅಂದ್ರೆ ಅಷ್ಟು ವರ್ಷ ಸಹ ಒಂದು ನಾಟಕ ಸಹ ಜನಗಳ ಬಾಯಿಂದ ಇದು ನಾಟಕ ಒಳ್ಳೇದಿಲ್ಲ, ಕಾಮಿಡಿ ಕಡಿಮೆ ಆಯ್ತು, ಸ್ಟೋರಿ ಇಲ್ಲ ಅಂತ ಬರ್ಲೇ ಇಲ್ಲ ಯಾವಾಗ ಸಹ. ಅಂದ್ರೆ ಅಷ್ಟು ಒಳ್ಳೆದ್ರಲ್ಲಿ ಒಂದು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಒಬ್ರಿಗಿಂತ ಒಬ್ಬರು ಒಂದು ಅದ್ಭುತ ಕಲಾವಿದರು ಎಲ್ಲರೂ ಸಹ. ಅಂತ ಹೇಳಿದ್ರೆ ನಾನಿಲ್ಲಿ ಡೌನ್ ಆಗ್ತಾನೆ ಅಂತ ಹೇಳಿದ್ರೆ ಅವ ಲಿಫ್ಟ್ ಮಾಡ್ತಾನೆ, ಅಂದ್ರೆ ಅವ ಡೌನ್ ಆಗ್ತಾನೆ ಅಂತ ನಾವು ಲಿಫ್ಟ್ ಮಾಡ್ತೇವೆ ಹಾಗೆ. ಮತ್ತೆ ಗುರುಪ್ರಸಾದ್ ಹೆಗ್ಡೆ ಅಂತ ಇದ್ರು, ಅವರು ಸಹ ಸಪೋರ್ಟ್ ಆಗಿ ಒಳ್ಳೆ ಇದ್ರಲ್ಲಿ ಇದೆ. ಅದೇ ನಂದು ಎನ್ನಿನ ಸ್ಕ್ರಿಪ್ಟ್ ಸಾಕಿ ಫಸ್ಟ್ ಶೋ ಅಲ್ಲೇ ಅದು. ಅದರಲ್ಲಿ ಸಹ ಕೆಲವು ಸಣ್ಣ ತಪ್ಪುಗಳು ಅಲ್ಲಿ ಅವ್ರು ಸರಿ ಮಾಡಿಕೊಂಡು ಹೋಗ್ತಾರೆ. ನಾನಲ್ಲಿ ನಮ್ಮ ಪಡುಬಿದ್ರಿ ನಮ್ಮ ಟೀಮಿಗೆ ಬರೆಯೋದಾದ್ರೆ ನಾನು 50% ಬಂದ್ರೆ ಸಾಕು, ನಾಟಕ 100% ಅವ್ರು ಮಾಡ್ತಾರೆ. ಅಂದ್ರೆ ಕಾಮಿಡಿ ಆಗ್ಲಿ ಸ್ಟೋರಿ ಆಗ್ಲಿ ಅವರೇ ಮಾಡ್ತಾರೆ. ಅದರ ಬಗ್ಗೆ ನಮ್ಗೆ ಅಷ್ಟು ಇದೆ ಟೆನ್ಷನೇ ಇಲ್ಲ. ನಮ್ಮ ಡ್ರಾಮಾ ಎಂತ ಆಗ್ತದೆ ಅದೆಲ್ಲ ಅದು ಬಿಟ್ಟು ಬಿಡಬೇಕಷ್ಟೇ ಹಾಗೆ. ಸೊ ನೀವು ಬರೆದ ನಾಟಕದಲ್ಲಿ ನೀವು ಪಾತ್ರ ಮಾಡಿದ್ದೇನೆ. ನಾನು ಬರೆದ ನಾಟಕ ಅದೇ ಯಪ ಬರ್ಪರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್, ಅದು ಮೇನ್ ಕ್ಯಾರೆಕ್ಟರ್. ಅಂದ್ರೆ ಹೀರೋಯಿನಿ ಆಗಿ ಬರೆಯುವಾಗ ಅದು ಹೀರೋಯಿನ್ ಕ್ಯಾರೆಕ್ಟರ್ ಮೇನ್ ಬಂದಿದೆ. ಅಂದ್ರೆ ನಮ್ಗೆ ಎಣಿಸದೆ ಬಂದದ್ದು ಅದು ಮೇನ್ ಅಂತ ಹೇಳಿದ್ರೆ, ನಾನು ಮತ್ತೆ ನನ್ನ ಫ್ರೆಂಡ್ ಹತ್ರ ಹೇಳಿದೆ ಡಿಸ್ಕಷನ್ ಮಾಡುವಾಗ, ಇದು ನಾನು ಹೀರೋಯಿನ್ ಮಾಡಿದ್ ನಂಗೆ ಬರ್ದಾಗೆ ಆಗಿದೆ. ಇಲ್ಲ ಮಾರೆ ಏನಿಲ್ಲ, ನಮ್ಮ ಸ್ಟೋರಿ ಹೇಗೆ ಹೋಗ್ತದೆ ಅದಕ್ಕೆ. ಅಂದ್ರೆ ಆ ನಾಟಕದಲ್ಲಿ ಅಂದ್ರೆ ಹೀರೋಯಿನಿ ನಾನೇ ಮಾಡ್ತಾ ಇದ್ದದ್ದು. ಅದಂತ ಹೇಳಿದ್ರೆ ಬೇರೆ ನಿಮ್ಗೆ ಹೊಸಬರಿಗೆ ಮಾಡುದಂದ್ರೆ ಕಷ್ಟ. ಅಂದ್ರೆ ನಿಮ್ಗೆ ಒಂದು ಸೀನಲ್ಲಿ ಫಸ್ಟ್ ಎಂಟ್ರಿ ಆದ್ರೆ ಲಾಸ್ಟ್ ತನಕ ಇರ್ಬೇಕು. ಆ ಹೀರೋಯಿನ್ ಸ್ಟೇಜ್ ಬಿಟ್ಟು ಹೋಗಾಗೆ ಇಲ್ಲ, ಯಾಕಂತ ಹೇಳಿದ್ರೆ ಅಲ್ಲೇ ಇರ್ತಾರೆ, ಅವಳಿಂದ ಕತೆ ಮುಂದೆ ಹೋಗುದು. ಹಾಗೆ ಅದು ಕೆಲವು ಕಡೆ ಮಾಡಿದೆ.
ಅದು ನಾನೇ ಹೀರೋಯಿನ್ ಮಾಡಿದ್ದು, ಅದು ಬೇರೆ ಯಾರು ಸಹ ಮಾಡಲಿಲ್ಲ. ಅಂದರೆ ಬೇರೆಯವರಿಗೆ ಒಬ್ಬರನ್ನು ಹೀರೋಯಿನ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅವರು ಅಂತೇಳಿದರೆ ಅದು ಪಾತ್ರದೊಳಗೆ ಇದಾಗುದಿಲ್ಲ. ಅದಂತೇಳಿ ನಿಮಗೆ ಫುಲ್ಲು ಆ ಫ್ಯಾಮಿಲಿದು ಸ್ಟೋರಿ ಬರುವಾಗ ಇವರು ಸ್ವಲ್ಪ ಅದು ಹೊರಗೆ ಇದ್ದಾಗೆ ಆಗ್ತದೆ ಆ ಸ್ಟೋರಿ. ಅಂದರೆ ಡೈಲಾಗ್ ಹೇಳುವಾಗ ಮಾತ್ರ ಅಲ್ಲಿ ಬರ್ತಾರೆ, ಮತ್ತೆ ಡೈಲಾಗ್ ಹೇಳಿದ ನಂತರ ಅವರಿಗೆ ಹಾಗೆ ಮತ್ತೆ ಅವರನ್ನು ಇದು ಮಾಡಿ ನಾನೇ ಮಾಡಿದ ಮಾಡುದಿಲ್ಲ ಅಂತೇಳಿ ಮತ್ತೆ ನಾವೇ ಮಾಡಿದ್ದೇವೆ. ನಾವಾದ್ರೆ ಅಲ್ಲಿ ಸ್ಟೋರಿ ಸ್ವಲ್ಪ ಅಲ್ಲಿ ಎಲ್ಲಿ ಅದು ನಿಂತ ಸಹ ಕ್ಯಾರಿ ಮಾಡಿಕೊಂಡು ಹೋಗ್ತೇವೆ ಆಚೆ ಹಾಗೆ. ಮತ್ತೆ ಎನ್ನಿನಂಜಿ ಆಯ್ನಂಜಿ ಅದು ಸ್ಕ್ರಿಪ್ಟ್ ಸಹ ಹಾಗೆ, ಅದು ಸಹ ಅದರಲ್ಲಿ ಸಹ ಹೀರೋಯಿನ್ ನಾನೇ ಮಾಡ್ತಿದ್ದದ್ದು. ನನಗೆ ಬೇಜಾರು ಅಂತ ಹೇಳಿದ್ರೆ, ನನಗೆ ಅಲ್ಲಿ ಆ ಸ್ಟೇಜಲ್ಲಿ ನಾನು ಆ್ಯಕ್ಟ್ ಮಾಡಿದರೆ ನನಗೆ ಅದರ ವರ್ಕ್ ಉಂಟಲ್ಲ, ಈಗ ಕೆಳಗಿಂದ ಮ್ಯೂಸಿಕ್ ಆಗಲಿ ಲೈಟಿಂಗ್ಸ್ ಆಗಲಿ ಅದು ನನಗೆ ಕರೆಕ್ಟ್ ಸಿಗ್ತಾ ಇರಲಿಲ್ಲ. ನಾವಿದ್ರೆ ಅಲ್ಲಿ ಕೆಳಗೆ ನಾವಿದ್ರೆ ನಾವು ಅದನ್ನು ಕರೆಕ್ಟ್ ಮ್ಯಾನೇಜ್ ಮಾಡ್ತೇವೆ. ಅಂದ್ರೆ ನಿಮಗೆ ಹೇಗೆ ಒಂದು ಬರ್ಬೇಕು ಅದು ನಂಗೆ ಇಷ್ಟು ತನಕ ನನ್ನ ನಾಟಕ ಮಾಡಿದೆ, ಯಾಪ ವರ್ಪರ್ ಮಾಡಿದೆ, ನನ್ಗೆ ಅದ್ರಲ್ಲೊಂದು ಅಂತ ಹೇಳಿದ್ರೆ ಕರೆಕ್ಟ್ ಬರಲಿಲ್ಲ, ಸರಿ ಆಯ್ತು ಅಂತ ಅನಿಸ್ಲೇ ಇಲ್ಲ ಇಷ್ಟು ತನಕ. ನಾನೊಂದು ಸಾಧಾರಣ ಅದನ್ನು 7-8 ಶೋ ಮಾಡಿದೆ. ನಾನು ನನ್ನ ಫ್ರೆಂಡ್ ಹತ್ರ ಹೇಳಿದೆ ಮೊನ್ನೆ, ನನಗೆ ಆ ಡ್ರಾಮಾವನ್ನು ಇನ್ನೂ ಸಹ ನಾನು ಎಣಿಸಿದಾಗೆ ನಾನು ಹೇಗೆ ಇಮ್ಯಾಜಿನ್ ಮಾಡಿದ್ದೇನೆ ಆ ಡ್ರಾಮಾ ಅದು ಬರ್ಲಿಲ್ಲ ಇನ್ನು ಸಹ ಅಂತ ಹೇಳಿದೆ. ಬರ್ಲಿಲ್ಲ ಕೇಳ್ತೇನೆ, ಅವ ಸಹ ಮಾಡಿದ್ದಾನೆ, ಬರ್ಲಿಲ್ಲ ಇಲ್ಲ ಬರ್ಲೇ ಇಲ್ಲ ಹೇಳಿದೆ. ಅಂದ್ರೆ ಅಷ್ಟು ನಾವಂತ ಹೇಳಿದ್ರೆ ಸ್ಟೇಜಲ್ಲಿ ಇದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಿಲ್ಲ, ಆ ನಟನೆ ಬಿಟ್ಟು ಮತ್ತೆ ನಮ್ಗೆ ಏನ್ ಬೇರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಅದ ಕೆಳಗಿದ್ರೆ ನಮ್ಗೆ ಅದು ಬೇಕಾದದನ್ನ ಅಲ್ಲಿ ಹಿನ್ನೆಲೆ ಸಂಗೀತ ಆಗ್ಬೋದು, ಆ ಲೈಟ್ ಎಫೆಕ್ಟ್ ಆಗ್ಬೋದು, ಎಲ್ಲ ಸಹ ನಾವು ಮ್ಯಾನೇಜ್ ಮಾಡ್ಬೋದು ಹೀಗೆ. ಅದೊಂದು ಬೇಜಾರು ನನಗೆ ಇಷ್ಟೊತ್ತು ನನ್ನ ಡ್ರಾಮಾದಲ್ಲಿ. ಅಂದ್ರೆ ನಾನು ಆಕ್ಟ್ ಮಾಡೋದ್ರಿಂದ ನಮ್ಗೆ ಅದೊಂದು ಅಷ್ಟು ಕರೆಕ್ಟ್ ಬರ್ಲಿಲ್ಲ ಇನ್ನು ಸಹ ಅಂತ ಹೇಳಿ. ಸೊ ಅಂದ್ರೆ ನಿಮ್ ಅವತ್ತು ನಾಟಕ ಮಾಡುವಾಗ ಫ್ರೆಂಡ್ಸ್ ಆಗಿದ್ದವರೇ ಇವತ್ತು ಕೂಡ ಫ್ರೆಂಡ್ಸ್ ಆಗಿದ್ದಾರೆ? ಇವತ್ತು ಸಹ ಫ್ರೆಂಡ್ಸ್ ಆಗಿದ್ದಾರೆ. ಸೊ ನೀವೆಲ್ಲ ಯಾವತ್ತಾದ್ರೂ ಉಂಟಾ ಕುತ್ಕೊಂಡು ಮಾತಾಡುದುಂಟಾ, ಅವೊಂಜಿ ನಾಟಕ ಬಾರಿ ಲಾಯ್ಕಿತ್ತೇನೆ ಮಾರ ಅಂತ, ಅವೊಂಜಿ ಆತರ ಯಾವತ್ತಾದ್ರೂ? ಅಂದ್ರೆ ಯಾವ್ದಾದ್ರು ಒಂದು ನಾಟಕವನ್ನ ತುಂಬಾ ಎಲ್ಲರೂ ಇಷ್ಟಪಡುವಂತ ನಾಟಕ ಅದು ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ಸರ್ಕಲ್ ಈಗ ಒಟ್ಟಾಗದೆ ಕೆಲವು ವರ್ಷ ಆಯ್ತು ಈಗ. ಅದೇ ವರ್ಷ ಒಟ್ಟಾದ್ರೆ ಈ ವರ್ಷ ಒಟ್ಟಾಗಬೇಕು ಇನ್ನು. ಅದೇ ಆವಾಗದ್ದು ಕಡಿರ ಮಗೆ ಅಂತೇಳಿ ಒಂದು ನಾಟಕ ಇತ್ತು, ಅದೊಂದು ಒಳ್ಳೆ ನಾಟಕ, ಹರೀಶ್ ಪಡುಬಿದ್ರಿ ಬರ್ತದ್ದು. ಮತ್ತೆ ಭೈರಸ್ ಭಾಸ್ಕರ್ ಅಂತೇಳಿ ಅದು ಸಹ ಒಳ್ಳೆ ಡ್ರಾಮಾ. ಅದೆಲ್ಲ ನಿಮಗೆ ಎಷ್ಟು ಸರಿ ಸಹ ಮಾಡ್ಬೋದು ಅದು ಡ್ರಾಮಾ, ಜನಗಳಿಗೆ ತುಂಬಾ ಅದು ಹತ್ತಿರ ಆದ ಡ್ರಾಮಾ. ಅದು ಬೇಲೆ ತಿಕ್ಕಸ ಹಾಗೆ ನನ್ನ ಎನ್ನಿನಂಜಿ ಆಯ್ನಂಜಿ ಡ್ರಾಮಾ ಸಹ 2 ಸಾರಿ ಮಾಡಿದೆ ಅಲ್ಲಿ. 1 ವರ್ಷ ಆಯ್ತಲ್ಲ, ಮತ್ತೊಂದು 10 ವರ್ಷ ಬಿಟ್ಟು ಮತ್ತೆ ಮಾಡಿದ್ದೇವೆ ಅಲ್ಲಿ. ಯಾವ ಕಾಲಕ್ಕೂ ಜನರಿಗೆ ಅದು ಮನಸ್ಸು ಮುಟ್ತದೆ ಹಾಗೆ. ಸೊ ಈಗ ಕತೆಗಳನ್ನ ಬರೆಯುವಾಗ ನೀವು ಹೇಳಿದ್ರಿ ನೀವು ಹೀರೋಯಿನ್ ಅಂತ ಯೋಚನೆ ಮಾಡಿ ಬರುವಾಗ ಅದೇ ಆಯ್ತು ಅಂತ. ಸೊ ನೀವೀಗ ಯಾವ್ದಾರ ಒಂದು ತಂಡಕ್ಕೆ ಬರಿತೀರಿ ಅಂತ ಗೊತ್ತಿದ್ದಾಗ ಆ ಪಾತ್ರಗಳನ್ನ ಅಂದ್ರೆ ಈಗ ಇಂಥವ್ರು ಇದ್ದಾರೆ ಇವ್ರಿಗೆ ಇಂಥ ಪಾತ್ರ ಸೂಟ್ ಆಗ್ತದೆ ಅಂತ ಬರಿತೀರಾ, ಅಥವಾ ಈ ಪಾತ್ರಗಳ ಬರ್ದಾದ್ಮೇಲೆ ಇವ್ರು ಸೂಟ್ ಆಗಬಹುದೇನು ಅಂತ ಅನ್ನಿಸ್ತದೆ? ಅಂದ್ರೆ ಕೆಲವೊಂದು ಸತಿ ಈ ಮ್ಯಾನರಿಸಮ್ ಎಲ್ಲ ಆಡ್ ಮಾಡುವಾಗ ಯಾರಾದ್ರೂ ಒಬ್ರು ಪರ್ಸನ್ ಇದ್ರೆ ಅವರ ಕುರಿತಾಗಿ ಅವರ ಮೇಲೆ ನೋಡಿಕೊಂಡು ಮಾಡುವಂಥದ್ದು. ಸೊ ಹಾಗೆ ಈಗ ನಾವು ಡ್ರಾಮಾ ಮಾಡುವಾಗ ಇಂಥವನನ್ನು ಮಾಡಿಸ್ಬೋದಂತೇಳಿ ಅದು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಅದೊಂದು ಆಲೋಚನೆ ಬೇರೆ ಇರ್ತದೆ. ನನಗೆ ಒಂದು ಕ್ಯಾರೆಕ್ಟ್ರು ಅದು ಹೀಗೇ ಬರಬೇಕಂತ, ಅಂದರೆ ನಾನೀಗ ಲೇಡಿ ಮಾಡುವವ, ನಾನೊಂದು ಜೆಂಟ್ಸ್ ಕ್ಯಾರೆಕ್ಟರ್ ಮಾಡಿದಾಗ ಅದು ಹೀಗೇ ಬರಬೇಕಂದ್ರೆ ಹಾಗೇ ಬರಬೇಕದು. ಅಂದರೆ ಅವರ ಮ್ಯಾನರಿಸಮ್ನಾಗೆ ನಾವು ಬರೀಲಿಕ್ಕೆ ಆಗೋದಿಲ್ಲ ಒಬ್ಬ ಆ್ಯಕ್ಟರ್ನ ಇದಕ್ಕೆ. ಅಂದರೆ ಆ ಪಾತ್ರವನ್ನು ಹಾಗೆ ಮಾಡಬೇಕು. ಈಗ ನಾನು ಬರ್ದ ಪಾತ್ರಕ್ಕೆ ಜೀವ ತುಂಬಬೇಕು, ಅಂದ್ರೆ ಅವನ ಬಗ್ಗೆ ನಾನು ಬರೀಲಿಕ್ಕೆ ಆಗುತ್ತೆ. ನಾನು ನನ್ನ ಆಲೋಚನೆಯಲ್ಲಿ ನನ್ನ ಪಾತ್ರವನ್ನೊಂದು ಸೃಷ್ಟಿ ಅದನ್ನು ಸೃಷ್ಟಿ ಮಾಡ್ತೇವೆ, ಅದನ್ನು ಅವರು ಮಾಡ್ಬೇಕು ಆ ಪಾತ್ರ ಅಷ್ಟೇ. ಮತ್ತೆ ಒಬ್ರನ್ನು ಅವರಿಗೆ ಈ ರೋಲ್ ಆಗ್ತದೆ ಅದೆಲ್ಲ ನನಗೆ. ಮತ್ತೆ ನನಗೆ ಒಂದಂತ ಹೇಳಿದ್ರೆ, ನಿಮ್ಗೆ ಯಾರು ಹೊಸಬರನ್ನು ಒಂದು ಡ್ರಾಮಾಕ್ಕೆ ತರೋದಂತ ಹೇಳಿದ್ರೆ ಭಾರಿ ಖುಷಿ. ಹಳಬರಿಗಿಂತ ಸಹ ಅಂದ್ರೆ ಮಾಡಿದ ಎಕ್ಸ್ಪೀರಿಯನ್ಸ್ ಆಕ್ಟರ್ಗಿಂತ ಸಹ ಈ ಹೊಸಬರು ಬರ್ತಾರಲ್ಲ, ಅಂದ್ರೆ ಅವರಿಗೆ ಉಮೇದಿರ್ತದೆ, ಆಗ್ತದೆ. ನನ್ನ ಅಷ್ಟು ಎಷ್ಟು ಕೆಲವರನ್ನು ಇದು ಮಾಡಿದ್ದೇನೆ. ಬಹುಶಃ ನಿಮಗೂ ಹೊಸಬರಾಗಿ ನೀವು ಬರುವಾಗ ಸಪೋರ್ಟ್ ಕೊಟ್ಟಿದ್ದಕ್ಕೆ ನನ್ಗೆ ಅದೊಂಥರ ಹೊಸಬರು ಬಂದ್ರೆ ಅಂದ್ರೆ ಅವ್ರಿಗೊಂದು ಇದಿರ್ತದೆ, ಛಲ ಇರ್ತದೆ, ಒಳ್ಳೆ ಮಾಡ್ಬೇಕು, ಮತ್ತೆ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ತಾರೆ ಕೆಲವರು, ಏನಾದ್ರು ಮಾಡಿ ತೋರಿಸ್ಬೇಕಂತ. ಹಾಗಂತ ಹೊಸಬರು ಅಂತೇಳಿ ನಂಗೆ ತುಂಬಾ ಇಷ್ಟ. ಮತ್ತೆ ಹಳಬರು ಅಂತೇಳಿದ್ರೆ ಅವರದೊಂದು ಟ್ರೆಂಡ್ ಇರ್ತದೆ.
ಅವರೊಂದು ಸೆಟ್ ಆಗಿ ಬಿಟ್ಟಿರ್ತಾರೆ, ಅದರಿಂದ ಹೊರಗೆ ಬರೋದು ಕಷ್ಟ ಆಗ್ತದೆ. ಹೊರಗೆ ಬರ್ತಾರೆ ಸ್ವಲ್ಪ, ಮತ್ತೆ ಅಲ್ಲೇ ಇರ್ತಾರೆ. ಆದ್ರೆ ಜನಗಳಿಗೆ ಏನಾಗ್ತದೆ ಅಂದ್ರೆ ಅವರ ಆಡಿಯನ್ಸ್ ಅದು, ಅಂದ್ರೆ ಅವರು ಅಲ್ಲಿ ಊರಲ್ಲಿ ಅದೊಂದು ಅವರೊಂದು ಫಿಕ್ಸ್ ಆಗಿರ್ತಾರೆ ಕಾಮಿಡಿ ಆಕ್ಟರ್. ಅವ್ರು ಬಂದಾಗಲೇ ಡೈಲಾಗ್ ಹೇಳ್ಬೇಕಂತಿಲ್ಲ, ಅಂತವರನ್ನೆಲ್ಲ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಅಂತ. ಒಂದಷ್ಟು ಕಾಮಿಡಿಯದ್ದು ಅವ್ರನ್ನ ಚೇಂಜ್ ಮಾಡ್ಲಿಕ್ಕೆ ಸಾಗುದಿಲ್ಲ, ಕಷ್ಟ ಹಾಗೆ ಇರ್ತದೆ. ಈಗ ಅಂತ ಹೇಳಿದ್ರೆ ಈಗಿನ ಜನರೇಷನ್ ಅಲ್ಲಿ ಈಗ ಒಳ್ಳೊಳ್ಳೆದು ಆ ಕ್ಯಾರೆಕ್ಟರ್ನ ಬಗ್ಗೆ ತುಂಬಾ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ನಾಟಕದಲ್ಲಿದ್ದ ಕ್ಯಾರೆಕ್ಟರ್ ಅನ್ನು ಬಿಡ್ತಾರೆ, ಇನ್ನೊಂದು ಅಂದ್ರೆ ಚೇಂಜ್ ಮಾಡಿಕೊಂಡು ಎಲ್ಲ ಆಕ್ಟರ್ನವ್ರು ಸಹ ಈಗ ಒಬ್ರಿಗಿಂತ ಒಬ್ರು ಎಲ್ಲ ಕಲಾವಿದರೇ ಇರುತ್ತೆ ಈಗ. ಮೊದ್ಲೆಲ್ಲ ಒಂದು ಸೆಲೆಕ್ಟೆಡ್ ಅವ ಒಂದು ಇವ ಅಂತ, ಈಗ ಹಾಗೇನಿಲ್ಲ, ಈಗ ಎಲ್ಲರೂ ಸಹ ಒಂದು ಕಲಾವಿದರಾಗಿ. ಸೊ ನೀವೀಗ ಇಷ್ಟು ವರ್ಷಗಳಲ್ಲಿ ಮಾಡಿದ್ದೀರಿ ಸರ್, ನಿಮಗೆ ಈಗ ಏನು ಹೇಳುವಂಥದ್ದು, ಒಂದು ಹಿಂದೆ ತಿರುಗಿ ನೋಡುವಾಗ ಈ ನಾಟಕವನ್ನು ಮತ್ತೊಮ್ಮೆ ಮಾಡಬೇಕು ಅಂದರೆ ಯಾವ್ದಾರೊಂದು ನಾಟಕ ಅನಿಸ್ತದ, ಅಂದರೆ ಇನ್ನೊಮ್ಮೆ ಈಗ ಈ ಸತಿ ಮಾಡುವ ಅದೇ ಮಾಡುವ ನಾವೆಲ್ಲರೂ ಒಟ್ಟಾಗಿ ಅದು ಮಾಡ್ಬೇಕಂದ್ರೆ ಅಷ್ಟು ಒಳ್ಳೇದು, ಜನರಿಗೆ ಇನ್ನೊಮ್ಮೆ ನೆನಪು ಮಾಡಿಸ್ಬೇಕು ಆ ನಾಟಕ ಅನ್ನುವಂಥದ್ದು ಯಾವ್ದಾರು ಅಂತ ನಾಟಕಗಳೊಂದು 2-3 ಇದೆ. ಅದಂತೂ ಯಾವಾಗ ಮಾಡಿದ ಸಹ ಇನ್ನೊಂದು RNR ಅಂತ ಒಂದು ನಾಟಕ ಉಂಟು, RNR ನಮ್ಮ ಹರೀಶ್ ಪಡುಬಿದ್ರಿ ಬರ್ತದೆ, ಅದು ನನ್ನ ಕ್ಯಾರೆಕ್ಟರ್ನ ಬಗ್ಗೆ ಹೇಳಿದ್ರೆ ಅದನ್ನೊಂದು ನಂಗೆ ಮಾಡುವಂತ ಇನ್ನು ಸಹ ಮಾಡ್ಬೇಕು. ಅದಂತೂ ಆ ಕ್ಯಾರೆಕ್ಟರ್ ಸಹ ಒಳ್ಳೇದು, ಅದು ಡ್ರಾಮಾ ಸಹ ನಿಮ್ಗೆ ಒಂಥರ ಈ ನೋಡ್ಬೇಕಾದ್ರೆ ನಿಮ್ಗೆ ಡ್ರಾಮಾ ನೋಡಿದಾಗೆ ಒಂಥರ ಫಿಲ್ಮ್ ತರ ಹೋಗ್ತಾ ಇರ್ತದೆ ಅದು ಸ್ಟೋರಿ, ಅದು ಸಹ ಒಳ್ಳೆ ಡ್ರಾಮಾ. ಮತ್ತೆ ಇದು ಆ ಬೇಲೆ ತಿಕ್ಕ ಫಸ್ಟ್ ಡ್ರಾಮಾ, ಅದು ಸಹ ಅದನ್ನು ಸಹ ತುಂಬಾ ಸರಿ ಮಾಡಿದ್ದೇನೆ, ಆದ್ರೆ ಸಹ ಒಂದು ಇನ್ನೂ ಸಹ ಮಾಡ್ಬೋದು. ಈಗ ನಮ್ಗೆ ಆಗುದಿಲ್ಲ ಆ ಕ್ಯಾರೆಕ್ಟರ್, ಆದ್ರೆ ಸಹ ಒಂದು ಮಾಡ್ಬೋದು ಅಂತ ಹೇಳಿ ಒಳ್ಳೆ ಡ್ರಾಮಾ ಮಾಡ್ಬೋದು. ಸೊ ಈಗ ನೀವು ಇಷ್ಟು ವರ್ಷಗಳಲ್ಲಿ ನಾಟಕ ಮಾಡುವಾಗ ನಿಮ್ಗೆ ಗುರುಗಳು ಅಂತ ಯಾರಾದ್ರು, ಅಂದ್ರೆ ಹೀಗೆ ಮಾಡಿ ಈ ಪಾತ್ರಗಳಿಗೆ ಹೀಗೆ ಮಾಡಿದ್ರೆ ಒಳ್ಳೆ ಆಗ್ತದೆ ಅನ್ನುವಂತಹ ಹೇಳಿಕೊಟ್ಟವರು, ಸಜೆಷನ್ಸ್ ಕೊಟ್ಟವರು ಯಾರಾದ್ರು? ಫಸ್ಟ್ ಡ್ರಾಮಾ ಅದೇ ನಾನು ಕಾಮಿಡಿ ಲೇಡಿಗೆ ಎಂಟ್ರಿ ಆಗುವಾಗ ನಮ್ಮ ಅದೇ ಗಣಪತಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಇದರಲ್ಲಿ ಭಾಸ್ಕರ್ ಶೆಟ್ಟಿ ಅಂತ ಇದ್ರು, ಅವರೇ ಆಗ ಡ್ರಾಮಾ ಡೈರೆಕ್ಷನ್ ಅಂತ ಹೇಳಿದ್ರೆ ಭಾಸ್ಕರ್ ಶೆಟ್ಟಿ, ಅವರು ಹೇಳಿದಾಗೆ ಮಾಡಿದೆ ಎಲ್ಲರೂ ಸಹ ಅಂತ ಹೇಳಿದ್ರೆ ಅವರೊಂದು ಇದರಲ್ಲಿ ಇದ್ರು, ಅವರಿಗೆ ಎಲ್ಲರೂ ಸಹ ಒಂದು ರೆಸ್ಪೆಕ್ಟ್ ಇತ್ತು, ಅವರೇ ಡೈರೆಕ್ಷನ್ ಮಾಡ್ತಾರೆ. ಅವರು ನಾನು ಫಸ್ಟಿಗೆ ಹೋಗುವಾಗ ಅವರು ಫಸ್ಟ್ ನೋಡುವಾಗಲೇ ಹೆದರಿಕೆ ಆಗ್ತದೆ ಅವರನ್ನು, ಹೈಟ್ ಸಹ ಇದ್ದಾರೆ ಎಷ್ಟು, ನೀನು ಮಾಡ್ತೀಯಾ, ನೋಡು ಸರಿ ಮಾಡಬೇಕು, ಸ್ವಲ್ಪ ಹೇಳಿಕೊಟ್ರು, ಸರಿ ಅಂತ ಆಯಿತು. ಮತ್ತೆ ಡ್ರಾಮಾದಲ್ಲಿ ಚೆನ್ನಾಗಿ ಮಾಡಿದ್ಮೇಲೆ ಇದು ಅವರು ನನಗೆ ಅಂತ ಹೇಳಿದ್ರೆ ಗುರುಗಳಾಗಿ ಫಸ್ಟ್ ನನಗೆ ಒಂದು ಡೈರೆಕ್ಷನ್ ಕೊಟ್ಟವರು ಅವರು, ಹಾಗಾಗಿ ಅವರನ್ನು ನಾನು ನೆನೆಸಿಕೊಳ್ತೇನೆ ಎಲ್ಲರೂ ಸಹ. ಅವರು ಈಗ ಇಲ್ಲ, ಅಂದರೆ ಅವರ ಇದರಿಂದ ನಾನು ಬಂದೆ. ಮತ್ತೆ ಅಣ್ಣನವರೆಲ್ಲ ಸಪೋರ್ಟ್ ಮಾಡ್ತಿದ್ರು ಹಾಗೆ. ಮತ್ತೆ ಅವರು ರಮೇಶ್ ಭಂಡಾರಿಯನ್ನು ನೆನೆಸಿಕೊಳ್ತೇನೆ, ಯಾಕಂತ ಹೇಳಿದ್ರೆ ಅವರಿಂದಾಗಿ ನಾನು ಆ ಕ್ಯಾರೆಕ್ಟರ್ಗೆ ಬಂದದ್ದು, ಇಲ್ಲದ್ರೆ ನನಗೆ ಆ ಚಾನ್ಸ್ ಇರ್ತಿರ್ಲಿಲ್ಲ. ಹಾಗೆ ಅವರನ್ನು ನೆನೆಸಿಕೊಳ್ಬೇಕಾಗ್ತದೆ. ಸೊ ನೀವೀಗ ಒಮ್ಮೆ ಹೇಳಿದ್ರಿ ಆಕಸ್ಮಿಕವಾಗಿ ಒಂದು ಪಾತ್ರವನ್ನ ನೀವು ಗೊತ್ತೇ ಇಲ್ಲದ ಪಾತ್ರವನ್ನ ಮಾಡಿದ್ರಿ, ಇನ್ನು ಅಂತದ್ ಯಾವ್ದಾದ್ರು ಘಟನೆ ನಡೆದಿದೆಯಾ? ಅಂದ್ರೆ ನೆನಪಿಸ್ಕೊಂಡಾಗ ನಿಮ್ಗೆ ಈಗ ನಗು ಬರುವಂತದ್ದು ಹಾಗೆ ಆಯ್ತಲ್ಲ ಮಾರ ಅಂತಹದ್ದು ಯಾವ್ದಾದ್ರು ಘಟನೆ ಸ್ಟೇಜ್ ಅಲ್ಲಿ ಆಗಿರಬಹುದು, ಪ್ರಾಕ್ಟೀಸ್ ಮಾಡುವಾಗ ಆಗಿರಬಹುದು, ಅಥವಾ ಯಾವುದೇ ನಾಟಕದ ಸನ್ನಿವೇಶಗಳಲ್ಲಿ ಆಗಿರಬಹುದು? ಅಂದ್ರೆ ನೆನಪಿಸ್ಕೊಂಡ್ರೆ ಅದು ಒಂಥರ ಕಾಮಿಡಿ ಅಂತ ಅನಿಸ್ತದೆ, ಅಲ್ಲಿ ಅದು ಸೀರಿಯಸ್ ಪ್ರಾಬ್ಲಮ್ ಆಗಿರಬಹುದು. ಕಾಮಿಡಿ ಅಂತದ್ದು ತುಂಬಾ ಘಟನೆಗಳಾಗ್ತದೆ ನಮ್ಗೆ ಸ್ಟೇಜ್ ಅಲ್ಲಿ, ಅಂತ ನಮ್ಮ ಪಡುಬಿದ್ರಿ ಟೀಮ್ ಅಲ್ಲಿ ಇರುವಾಗ ಆಗ್ತಾ ಇರ್ತದೆ ಅದು. ಅವನು ಒಂದೊಂದು ಪೇಜ್ ಡೈಲಾಗ್ಸ್ ಜಂಪ್ ಮಾಡಿರ್ತಾನೆ, ಅಂದ್ರೆ ನಾವು ಮತ್ತೆ ಹುಡುಕ್ಬೇಕು ಇವ ಎಲ್ಲಿ ಮಾಡ್ತಾ ಇರ್ತಾರೆ, ಹಾಗೆಲ್ಲ ಆಗ್ತದೆ. ಅದೆಲ್ಲ ನಮ್ಗೆ ಆ ಟೈಮ್ಗೆ ತುಂಬಾ ಸೀರಿಯಸ್ ಆಗಿರ್ತೇವೆ ಅಲ್ಲಿ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ರೆ ಅದು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳಿ. ಮತ್ತೆ ಮಾತ್ರ ಹೊರಗೆ ಬಂದ್ರೆ ತುಂಬಾ ಕಾಮಿಡಿ ಆಗ್ತದೆ, ಅದರ ಬಗ್ಗೆ ಅವನಿಗೆ ತಮಾಷೆ ಮಾಡಿಕೊಂಡು ಅವನನ್ನೆಲ್ಲ ಕಾಲು ಎಳೆದುಕೊಂಡು ಏನಾದ್ರೂ ಇರ್ತೇವೆ ಅಂತ ಘಟನೆಗಳು ಪ್ರತಿ ನಾಟಕದಲ್ಲಿ ಆಗ್ತಾ ಇರ್ತದೆ. ಅದಂತ ಹೇಳಿದ್ರೆ ಆಡಿಯನ್ಸ್ಗೆ ಗೊತ್ತಾಗುದಿಲ್ಲ, ಆಡಿಯನ್ಸಿಗೆ ಅಷ್ಟು ಗೊತ್ತಾಗುದಿಲ್ಲ, ನಮ್ಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಸಹ ನಗು ಬರ್ತದೆ. ಮತ್ತೊಂದು ಸತಿ ನಾನು ಒಂದು ಸತ್ತು ಬಿದ್ದಿದ್ದೇನೆ, ನಾನು ಹೀರೋಯಿನ್ ಹಾಕಿದ್ದೆ. ಸತ್ತು ಬಿದ್ದಾಗ ಬಿದ್ದಿದ್ದೇನೆ, ಕಾಮಿಡಿ ಅವ ಬಂದು ಅಲ್ಲಿ ಕುತ್ಕೊಳ್ಳಿಕ್ಕೆ ಉಂಟು ಹತ್ತಿರ, ಅವ ಸಹ ಆಡ್ಲಿಕ್ಕೆ ಉಂಟು, ಇನ್ನೊಬ್ಬ ಸಹ ಆಡ್ಲಿಕ್ಕೆ ಉಂಟು. ಅವರು ಉಚ್ಚಿಲದವರು ಆಕ್ಟರ್ ಉದಯ್ ಅಂತ, ಅವರು ಸಹ ಈಗ ಇಲ್ಲ. ಅವರು ಬಂದು ಆಳ್ತಾ ಇದ್ದಾರೆ, ನನ್ಗೆ ಇದಾಗ್ತಾ ಇದ್ದಾರೆ, ಆಗ್ತಾ ಇದ್ದಾರೆ. ನನ್ಗೆ ಎಂತ ಮಾಡುದು ಇಲ್ಲಿ, ನಾನು ಸತ್ತು ಬಿದ್ದ ನೆಗಡ್ಲಿಕ್ಕೆ ಆಗ್ತದ
ಅವರು ಪ್ರತಿ ಡ್ರಾಮಾದಲ್ಲಿ ಅವರದ್ದೊಂದು ಏನಾದ್ರೂ ಒಂದು ಇರ್ತದೆ ಹಾಗೆ. ಅದು ತುಂಬಾ ಡ್ರಾಮಾದಲ್ಲಿ ಹಾಗೆ ಆಗಿದೆ. ಅಂದ್ರೆ ತುಂಬಾ ಅಲ್ಲಿ ಆ ಕೂಗುವ ಸೀನಿಗೆ ಸಹ ನೆಗಡುವಾಗಿ ಆಗ್ತದೆ ನಮ್ಗೆ ಅಂತೇಳಿ ಅಂತ ಅಲ್ಲಿ ಅಂದ್ರೆ ಸೈಡ್ ಅಲ್ಲಿ ಕೆಲವು ಪದರಗಳೆಲ್ಲ ಇರ್ತದೆ. ಅದೆಲ್ಲ ತುಂಬಾ ತುಂಬಾ ಡ್ರಾಮಾದಲ್ಲಿ ಆಗ್ತದೆ. ಮತ್ತೆ ಆ ಡ್ರಾಮಾ ಅಂತೇಳಿ ನಾವು ಅದ ಚೌಕಟ್ಟಿಂದ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ನಮ್ಗೆ. ನಮ್ಗೊಂದು ಯಾವ ಪಾತ್ರ ಕೊಟ್ಟಿರ್ತಾರೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೋಸ್ಕರ ಏನೋ ಒಂದು ತುಂಬಾ ಒಂದು ಇದರಲ್ಲಿ ಮ್ಯಾನೇಜ್ ಮಾಡಿಕೊಂಡು ಹೋಗ್ತೇವೆ. ಸೊ ನೀವೀಗ ಇಷ್ಟೊಂದು ಡ್ರಾಮಾಗಳಲ್ಲಿ ಮಾಡಿದ್ದೀರಿ ಅಥವಾ ಇಷ್ಟೊಂದು ವರ್ಷಗಳ ಕಾಲ ಅದರಲ್ಲಿ ಸೇವೆ ಮಾಡಿದ್ದೀರಿ. ನಿಮಗೆ ಯಾವ್ದಾದ್ರು ಒಂದು ನಾಟಕದಲ್ಲಿ ಇಷ್ಟೆಲ್ಲದ ರೋಲನ್ನು ನೀವು ಮಾಡಬೇಕಾಗಿ ಬಂದು ಅನಿವಾರ್ಯವಾಗಿ ಮಾಡಿದಂಥದ್ದು ಯಾವ್ದಾರು ಇದೆಯಾ? ಅಂದ್ರೆ ಅದು ರೋಲ್ ನಿಮ್ಗೆ ಅದು ರೋಲಿನ ಒಂದು ಕ್ಯಾರೆಕ್ಟರ್ ಇಷ್ಟ ಇಲ್ಲದಿರಬಹುದು ಅಂತದ್ದು ಯಾವ್ದಾರು? ಅದೇ ಲೇಡಿ ಕ್ಯಾರೆಕ್ಟರ್ ಹೀರೋಯಿನ್ ಮಾಡ್ತಾ ಇದ್ದೆ. ಹೀರೋಯಿನಿಯಲ್ಲೇ ಫೇಮಸ್ ಆಗಿದ್ರಿ. ನಮ್ಮ ಮುಲ್ಕಿ ಒಳಗಡೆ ಒಂದು ಏರಿಯಾ ಇದೆ, ಅದು ಹೆಸರು ಬರ್ತಾ ಇಲ್ಲ, ಕೊಲಕಾಡಿ ಏನೋ, ಅಲ್ಲಿ ಒಂದು ಡ್ರಾಮಾ ಯಾವುದು ಸರಸ್ವತಿಯ ಏನೊಂದು ಡ್ರಾಮಾ ಹೌದು ಸರಸ್ವತಿ ಅಂತ ಡ್ರಾಮಾದಲ್ಲಿ ನನ್ನನ್ನು ಸೈಡ್ ಹೀರೋಯಿನ್ ಆಗಿ ತಗೊಂಡ್ರು. ಅವರಂತೇಳಿ ಹೀರೋಯಿನ್ ಪರಿಚಯದ ಅವ ಕ್ಲೋಸ್ ಇದ್ದಾನೆ. ಅವ ಹೇಳಿದ ನೀನು ಸೈಡ್ ಹೀರೋಯಿನ್, ನಾನು ಮಾಡೋದಿಲ್ಲ ಹೇಳಿದೆ. ನಮ್ಗೆ ಹಾಗೆ ಅಂತ ಹೇಳಿದ್ ನಾವೊಂದು ಹೀರೋಯಿನ್ ಅಂತೇಳಿ ಫಿಕ್ಸ್ ಆಗಿದ್ದೆ. ಅಂದ್ರೆ ಬೇರೆ ಸಣ್ಣ ರೋಲ್ ಮಾಡುದು ಅಂತ ಹೇಳಿದ್ರೆ ಬೇಜಾರಾಗಿರ್ತದೆ. ಮತ್ತೆ ಅವನ ಒತ್ತಾಯಕ್ಕೊಂದು ಮಾಡಿದೆ, ಅದೊಂದು ಮನಸ್ಸಿಲ್ಲದೆ ಮಾಡಿದಂತ ನಾಟಕ. ಹಾಗಾಗಿ ಅದೊಂದು ಈಗ ಸಹ ನೆನಪುಂಟು ನನಗೆ. ನನ್ಗೆ ಬೇಡ ಬೇಡ ಅಂತ ಹೇಳಿದ್ರೆ ಇದನ್ನೊಂದು ಮಾಡಿಸಿದ್ದಾರೆ ಅಂತೇಳಿ ಅದೊಂದು ನಾಟಕದಲ್ಲಿ ತುಂಬಾ ಬೇಡ ಬೇಡ ಅಂತೇಳಿ ಆ ಡ್ರಾಮಾವನ್ನು ಮುಗಿಸಿ ಬಂದಿದ್ದೇನೆ. ಸೊ ಇನ್ನಷ್ಟು ಮಾತನಾಡೋಣ ಸರ್, ಅದಕ್ಕಿಂತ ಮುಂಚೆ ಮಾತೊಂದು ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ಒಂದಷ್ಟು ಏನು ಹೇಳುವಂಥದ್ದು, ನಾಟಕಗಳನ್ನು ಮಾಡಿ ಒಂದಷ್ಟು ವರ್ಷ ಮಾಡಿ ನಂತರ ಬಿಟ್ಟು ಬೇರೆ ವೃತ್ತಿಯಲ್ಲಿ ತೊಡಗಿಸಿಕೊಂಡ್ರೂ ಕೂಡ ನಾಟಕಕಾರನಾಗಿ ಒಬ್ಬ ಕಲಾವಿದನಾಗಿ ನೆನಪಿಸಿಕೊಳ್ಳಿಕ್ಕೆ ಸಾಕಷ್ಟು ನೆನಪುಗಳು ಇದ್ದೇ ಇರ್ತದೆ. ಸೊ ಆ ನೆನಪುಗಳನ್ನು ಮತ್ತೆ ಮೆಲುಕು ಹಾಕೋಣ. ಆದರೆ ಅದಕ್ಕಿಂತ ಮುಂಚೆ ವೀಕ್ಷಕರಿಗೆ ಕಲಾವಿದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಗಣೇಶ್ ಪಡುಬಿದ್ರೆ. ಬನ್ನಿ ಮಾತನಾಡೋಣ. ಸೊ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಒಂದಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ನಿಮ್ಮ ಹಳೆ ನೆನಪುಗಳನ್ನೆಲ್ಲ ಮೆಲುಕು ಹಾಕ್ತಾ ಇದ್ದೇವೆ. ಸೊ ನೀವು ಒಂದು ಸಾಕಷ್ಟು ಕಡೆ ಟ್ರಾವೆಲ್ ಮಾಡಿದ ಬಗ್ಗೆ ಹೇಳಿದ್ರೆ, ಅಂದರೆ ಬೇರೆ ನಾಟಕಕ್ಕೋಸ್ಕರ ಬೇರೆ ಬೇರೆ ಊರುಗಳಲ್ಲಿ ಹೋದದ್ದು. ಯಾವ್ದಾದ್ರು ಒಂದು ಊರು ತುಂಬ ನೆನಪಿಟ್ಟುಕೊಳ್ಳುವಂಥದ್ದು, ಅಂದರೆ ಯಾರೋ ಒಂದಷ್ಟು ಜನ ಪರಿಚಯವಿಲ್ಲದವರು ಬಂದು ಮಾತನಾಡಿಸಿದ್ದು, ಖುಷಿ ಪಟ್ಟದ್ದು, ಅಂತಹ ಒಂದು ಘಟನೆ ನಡೆದಂತಹ ಯಾವ್ದಾದ್ರು ಊರು, ಅಥವಾ ಆ ಊರಿನ ಜನರು ತುಂಬ ಇಷ್ಟಪಟ್ಟಿದ್ರು ನಾಟಕ, ಕಲಾವಿದರಾಗಿ ನಮ್ಮನ್ನ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟಿದ್ರು ಅಂತ ಇದ್ರೆ ಅದು ಯಾವ ಊರು, ಯಾರು? ಎಲ್ಲ ಕಡೆ ಸಹ ರೆಸ್ಪೆಕ್ಟ್ ಇದ್ದೇ ಇದೆ ಒಂದು ಕಲಾವಿದರಿಗೆ ಅಂತ ಹೇಳಿದ್ರೆ. ಅಂತ ಹೇಳಿದ್ರೆ ಆ ಆಕ್ಟ್ ಮಾಡಿದ ಕೂಡಲೇ ನಾವು ಸ್ಟೇಜಿಂದ ಇಳಿದುಕೊಂಡು ಬರುವಾಗ ಒಂದು ಸ್ವಲ್ಪ ಜನ ಅವರು ಹೀರೋಯಿನ್ ಮಾಡಿದವರು ಒಳ್ಳೇದಾಗಿದೆ ಅಂತ ಬಂದು ವಿಶ್ ಮಾಡ್ತಾರೆ. ಮತ್ತೆ ಮೇಕಪ್ ಆಗಿ ಕುತ್ಕೊಂಡಾಗ ಬಂದು ಫೋಟೋ ತೆಗೆಯುವವರಿದ್ದಾರೆ ತುಂಬಾ ಜನ ಹತ್ತಿರ. ಆ ಥರ ಎಲ್ಲ ತುಂಬಾ ಜನ ಬಂದು ಗುರ್ತ ಇಲ್ಲದವರು ಯಾರು ಆ ಊರಿನವರು ಅವರಿಗೊಂದು ಇಷ್ಟ ಆಗಿ ಪ್ರತಿ ಊರಲ್ಲಿ ಸಹ ಅದು ಇದ್ದೇ ಇದೆ. ಅಂದ್ರೆ ಆ ಈ ಊರು ಅಂತ ನಾವು ಎಲ್ಲಿ ನಾಟಕ ಮಾಡ್ತೇವೆ ಅಲ್ಲಿ ಒಂದಷ್ಟು ಜನ ಒಂದು ನಾಟಕ ಮುಗ್ದ ಕೂಡಲೇ ಬಂದು ಒಳ್ಳೇದಾಗಿದೆ ಹೀರೋಯಿನ್, ಎಲ್ಲಿ ಊರು ಪಡುಬಿದ್ರಿ, ಹಾಗೆ ತುಂಬಾ ಒಳ್ಳೇದಾಗಿದೆ, ಇದನ್ನು ಮುಂದುವರಿಸಿ, ಒಳ್ಳೇದಾಗ್ತದೆ, ಒಳ್ಳೆ ತುಂಬಾ ಇದು ಮಾಡ್ತಾರೆ. ಅದೊಂದು ನಮ್ಗೆ ಒಂಥರ ಹುರುಪು ಬರ್ತದೆ, ಇನ್ನು ಸಹ ಮಾಡು ಅಂತ ಹೇಳಿ. ನಾವು ಪ್ರತಿ ಊರಲ್ಲಿ ಸೇರ್ತಾರೆ. ಅಂದ್ರೆ ನಮ್ಮ ಊರಲ್ಲಿ ಜಾಸ್ತಿ, ಮತ್ತೆ ಬೇರೆ ಊರಲ್ಲಿ ಸಹ ಇದ್ದಾರೆ, ತೊಂದರೆ ಇಲ್ಲ, ಹಾಗೇನಿಲ್ಲ. ನಾಟಕ ಮುಗ್ದ ಕೂಡಲೇ ಎಲ್ಲ ಸಹ ಬಂದು ವಿಶ್ ಮಾಡ್ತಾರೆ. ಅದು ಎಲ್ಲ ಕಡೆ, ಅದು ಆ ಊರು ಈ ಊರು ಅಂತ ಪ್ರತಿ ಕಡೆಯಲ್ಲಿ ಸಹ. ಮತ್ತೆ ಹೆಚ್ಚಿನ ಕಡೆ ಒಂದು ಸರ್ತಿ ಹೋದ ಮೇಲೆ ನೆಕ್ಸ್ಟ್ ವರ್ಷ ಕರೀತಾರೆ ನಮ್ಮನ್ನು, ಆಗ ನಾವು ಅವರಿಗೊಂದು ಅವರ ಊರಿನವರಾಗಿ ಆಗಿ ಹೋಗ್ತೀರಿ. ಹೌದು, ಹಾಗಾಗಿ ಒಂದು ಎಲ್ಲ ಕಡೆ ಸಹ ಕಲೆ ಅನ್ನುವಂಥದ್ದು ಒಂದಷ್ಟು ಜನರನ್ನ ಒಟ್ಟು ಸೇರಿಸ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಏನು ಇದು ಮಾಡ್ಲಿಕ್ಕಿಲ್ಲ. ಅಂದ್ರೆ ಎಲ್ಲ ಊರಲ್ಲಿ ಸಹ ಒಂದೇ ಲೆಕ್ಕ ರೆಸ್ಪಾನ್ಸ್ ಇರ್ತದೆ. ಸೊ ಸರ್, ನಿಮ್ಗೆ ಯಾವ್ದಾದ್ರು ತುಂಬ ಬೇಜಾರಾದ ಘಟನೆ ಯಾವ್ದಾರು, ಅಂದರೆ ನಿಮ್ಮ ಆ ಪರಿಸ್ಥಿತಿಯಲ್ಲಿ ಆ ನಾಟಕ ಇವತ್ತು ಮಾಡ್ಲಿಕ್ಕೆ ಆಗುದಿಲ್ಲ ಆದರೂ ಮಾಡಿದಂತಹ ಘಟನೆಗಳು, ತುಂಬ ಬೇಸರ ಮನಸ್ಸಿನಲ್ಲಿ ಇಟ್ಕೊಂಡು ನಗ್ನಗ್ತಾ ನಾಟಕ ಮಾಡಿದಂತಹ ಘಟನೆಗಳು ಯಾವ್ದಾರು ಇದೆಯಾ?
ಬೇಜಾರು ಅಂತ ಹೇಳಿದ್ರೆ ಅಂದ್ರೆ ಏನಾದ್ರೂ ಒಂದು ಕಾರಣಕ್ಕೆ ನಿಮ್ಮ ಏನ್ ಹೇಳುವಂಥದ್ದು ವೃತ್ತಿ ಜೀವನದಲ್ಲಿ ಅಥವಾ ನಾರ್ಮಲ್ ಜೀವನದಲ್ಲಿ ಒಂದಷ್ಟು ಬೇಸರಗಳು ಅಥವಾ ಏನೋ ಒಂದು ಬೇಜಾರು ಇರ್ತದೆ, ಬಟ್ ಆನ್ ಸ್ಟೇಜ್ ನೀವು ಅದನ್ನ ತೋರಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಕಲಾವಿದರಾದಂಥವ್ರು ಯಾರಿಗೂ ತೋರಿಸ್ಕೊಳ್ಳಿಕ್ಕೆ ಅಂತ ಅಂತ ಒಂದು ಸನ್ನಿವೇಶವೇ ಇರ್ಲಿಲ್ಲ. ನನ್ನ ನಾಟಕ ಮಾಡುವ ಟೈಮಲ್ಲಿ ನನಗೆ ಅಂಥದ್ದೊಂದು ಯಾವ ಸಹ ಇರ್ಲಿಲ್ಲ. ಇಷ್ಟು ಇದರಲ್ಲಿ ನಾನು ನಾಟಕ ಮಾಡ್ಬೇಕಾ ಅಂತ ಅನಿಸ್ಲೇ ಇರ್ಲಿಲ್ಲ. ಅಂದ್ರೆ ಮತ್ತೆ ಮತ್ತೆ ನಾವು ಸ್ವಲ್ಪ ಇದಾಗ ನಾಟಕ ಫೀಲ್ಡ್ ಅನ್ನು ಬಿಟ್ಟಿದ್ದೆ ಅಲ್ಲ, ಹಾಗಾಗಿ ನಮ್ಗೇನು ಅಷ್ಟು ಅದರ ಬಗ್ಗೆ ಏನು ಇದಿಲ್ಲ. ನಾನು ಯಾವಾಗ ಸಹ ಬೇಜಾರಲ್ಲಿ ನಾಟಕ ಮಾಡಿದ್ದೆ ಅಂತ ಇಲ್ಲ, ನಮ್ಮ ಮನಸ್ಸಿಂದ ಪೂರ್ತಿಯಾಗಿ ಮಾಡಿದ್ದೆ ನಾವು ಯಾವಾಗ ಸಹ. ಸೊ ಕಡೆಯದಾಗಿ ಕೇಳುವಂಥದ್ದು ಅಂತಾದರೆ ಒಂದು ಪ್ರಶ್ನೆ, ನೀವು ಯಾರಿಗೆಲ್ಲ ಅಂದರೆ ನಾಟಕ ಕ್ಷೇತ್ರಕ್ಕೆ ಬಂದಿದ್ದೀರಿ, ನಾಟಕದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, ಯಾರನ್ನೆಲ್ಲ ನೆನಪಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತೀರಾ? ಅಂದರೆ ಆ ಒಂದು ಅಷ್ಟು ವರ್ಷಗಳಲ್ಲಿ ನಾನು ನಾಟಕ ಏನು ವೃತ್ತಿಯಾಗಿ ಸ್ವೀಕರಿಸಿದ ತರದಲ್ಲಿ ನಾನು ಮಾಡಿದ್ದೇನೆ, ಈಗ ನೀವು ಕಡಿಮೆ ಅಂದ್ರೆ ಒಂದಷ್ಟು ಆಯ್ದ ನಾಟಕಗಳನ್ನು ಮಾತ್ರ ಮಾಡ್ತೀರಿ, ಆದ್ರೆ ಆಗ ರೆಗ್ಯುಲರ್ ಮಾಡುವಾಗ ಒಂದಷ್ಟು ಜನರ ಸಪೋರ್ಟ್ ಬೇಕಾಗ್ತದೆ. ಸೊ ಅಂತವ್ರನ್ನ ಯಾರನ್ನಾದ್ರೂ ಕಡೆಯದಾಗಿ ನೆನಪಿಸ್ಕೊಳ್ಬೇಕು ಅಂತ ಆದ್ರೆ, ಒಂದಷ್ಟು ನಿಮ್ಮ ಜರ್ನಿಯನ್ನ ಸುಂದರ ಮಾಡಿರ್ತಾರೆ ಅವರು ಖಂಡಿತವಾಗಿ. ಸೊ ಅಂತವ್ರನ್ನ ನೆನಪಿಸ್ಕೊಳ್ಬೇಕು ಅಂತ ನನ್ನ ಪಡುಬಿದ್ರಿ ಟೀಮ್ನವರನ್ನೇ ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಅವರು ಭಾಸ್ಕರ್ ಶೆಟ್ಟರ್ ಆಗ್ಬೋದು, ರಮೇಶ್ ಭಂಡಾರಿ ಆಗ್ಬೋದು, ಮತ್ತೆ ನನ್ನ ಅಣ್ಣನವರು ಇಬ್ರು, ಅವರು ಸಹ ಅವರ ಇದರಿಂದ ಅವರನ್ನು ನೋಡಿಕೊಂಡು ನಾನು ಮಾಡಿದೆ. ಮತ್ತೆ ನಮ್ಮದು ಅದೇ ಹರೀಶ್ ಪಡುಬಿದ್ರಿ, ಗುರುಪ್ರಸಾದ್ HK ಅಂತ ಇದ್ದಾರೆ, ಮತ್ತೆ ಶಶಿಧರ್ ಗುಜರಾನ್, ಮತ್ತೆ ರಾಜೇಶ್ ಶೇರಿಗಾರ್, ಮತ್ತೆ ಒಬ್ಬಳು ಲೇಡಿ ಇದ್ದಾಳೆ ಯಶೋಧ ಅಂತೇಳಿ. ನಾವೆಲ್ಲ ಅಲ್ಲಿ ಒಟ್ಟಿಗೆ ನಾಟಕ ಮಾಡಿಕೊಂಡವರು. ಮತ್ತೆ ಅಂತ ಹೇಳಿದ್ರೆ ನನಗೆ ಇದರಲ್ಲಿ ಒಂದು ಟೀಮಲ್ಲಿ ಅವಕಾಶ ಕೊಟ್ಟವರು ವಿಜಯ ಕಲಾವಿದರು, ಅದರಲ್ಲಿ ಶರತ್ ಶೆಟ್ಟರ್ ಇದ್ದಾರೆ, ಅವರನ್ನು ಸಹ ನೆನೆಸಿಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರ ಮುಖಾಂತರ ನಾನು ತುಂಬಾ ಡ್ರಾಮಾ ಮಾಡಿದ್ದೇನೆ ಅಲ್ಲಿ ಕಿನ್ನಿವಳಿ ಸೈಡ್ ಆಚೆ, ಬಾಂಬೆ ಸಹ ಕರ್ಕೊಂಡು ಹೋಗಿದ್ದಾರೆ. ಹಾಗೆ ಅವರನ್ನು ನೆನಪು ಮಾಡಿಕೊಳ್ಬೇಕಾಗ್ತದೆ. ಮತ್ತೆ ಅಂತ ಹೇಳಿದ್ರೆ ನನಗೆ ಸಪೋರ್ಟ್ ಆಗಿದೆ ಮನೆಯವರಾಗಿ, ನನ್ನ ಅಪ್ಪ ಅಮ್ಮ ಅಲ್ಲ ಇದು ಮಾಡಿದ್ದಾರೆ ನನಗೆ, ಆ ನಾಟಕ ಮಾಡೋದು ಬೇಡ ಅಂತ ಯಾವತ್ತು ಸಹ ಹೇಳಲಿಲ್ಲ. ಮತ್ತೆ ಈಗ ಸಹ ಅಷ್ಟೇ, ಈಗ ಮನೆಯಲ್ಲಿ ಇಬ್ರು ಮಕ್ಕಳಿದ್ದಾರೆ, ಮತ್ತೆ ಮಿಸಸ್, ಈಗ ಸಹ ನಾಟಕ ಮಾಡಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗ ವರ್ಷಕ್ಕೊಮ್ಮೆ ಎಲ್ಲ ಮಾಡೋದಕ್ಕೆ ಅಷ್ಟು ಸಮಸ್ಯೆ ಆಗುದಿಲ್ಲ ನಮ್ಗೆ. ಟೀಮ್ ಅಂತ ಆದ ಕೂಡಲೇ ಅದಕ್ಕೆ ಎಫರ್ಟ್ ತುಂಬಾ ಟೈಮ್ ನಮ್ಗೆ ಅಂತ ಹೇಳಿದ್ರೆ ಅದು ಟ್ರಯಲಿಗೆ ಒಂದು ತಿಂಗಳು ಅದೆಲ್ಲ ನಾವು ಮನೆಗೆ ಹೋಗುದು, ಅದೆಲ್ಲ ತುಂಬಾ ಅಂದ್ರೆ ಆರೋಗ್ಯ ಸಹ ಸರಿ ಇಲ್ಲ, ಯಾಕೆ ಹೀಗೆ ಮಾಡ್ತೀರಿ. ಮತ್ತೆ ನಾವು ಆಚೆ ನಮ್ಮ ಕೆಲಸ ಈಚೆ ಪೆಂಡಿಂಗ್ ಆಗ್ತದೆ ಆಚೆ. ಈಗದ ಸಮಸ್ಯೆಗೆ ಈಗ ಟೀಮಿನ ಒಂದು ನಾಟಕ ಮಾಡೋ ಇದಿಲ್ಲ, ವರ್ಷಕ್ಕೊಮ್ಮೆ ಒಂದು ನಾಟಕ ಮಾಡುವುದು ಅಂತ ಅದೊಂದು ಖುಷಿಯಲ್ಲಿ ಮಾಡ್ತೇವೆ ಈಗ ನಾನು. ಸೊ ಮತ್ತೆ ಮತ್ತಷ್ಟು ನಾಟಕಗಳನ್ನ ಮಾಡುವ ಹಾಗೆ ಆಗ್ಲಿ. ನೀವು ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗದಿದ್ರು ಕೂಡ ಬರೆಯುವುದನ್ನ ಬಿಡಬೇಡಿ, ಒಂದಷ್ಟು ನಾಟಕಗಳನ್ನ ಬರೀರಿ, ಸಮಾಜಕ್ಕೆ ಕೊಡಿ ಒಳ್ಳೊಳ್ಳೆ ಮೆಸೇಜ್ಗಳನ್ನ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ನಮ್ಮ ಸ್ಪಂದನ ಟಿವಿ ಅವರಿಗೆ ತುಂಬಾ ಧನ್ಯವಾದ ಅರ್ಪಿಸ್ತೇನೆ. ಯಾಕಂತ ಹೇಳಿದ್ರೆ ನನ್ನನ್ನೊಂದು ಕರೆದು ಇಲ್ಲಿ ನನ್ನನ್ನು ಇಷ್ಟೊತ್ತು ನೀವು ಸಂದರ್ಶನ ಮಾಡಿದ್ದೀರಿ, ಅಂದ್ರೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಸ್ಪಂದನ ಟಿವಿ ಅವರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ. ನಿಮಗೂ ಧನ್ಯವಾದ. ನಮಸ್ತೆ. ನಮಸ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಸಾಕಷ್ಟು ನೆನಪುಗಳನ್ನು ಮೆಲುಕು ಹಾಕಿದಂತಹ ಒಂದು ಸಂದರ್ಭ. ಏನು ಹೇಳುವಂಥದ್ದು, ಒಬ್ಬರು ನಾನು ಆಗಲೇ ಹೇಳಿದ್ದೆ, ಕಲಾವಿದರಂದು ಕೂಡಲೇ ಅವರಿಗೆ ಒಂದು ಸಾಕಷ್ಟು ನೆನಪುಗಳು ಇರ್ತದೆ, ಅದನ್ನು ಮೆಲುಕು ಹಾಕುವುದು ಬಹಳ ಖುಷಿಯ ವಿಚಾರ. ಇವತ್ತು ಹಾಗೆ ಗಣೇಶ್ ಪಡುಬಿದ್ರಿ ಅವರು ತಮ್ಮ ನಾಟಕ ಮಾಡ್ತಾ ಇದ್ದಂತಹ ಸಮಯಗಳನ್ನು, ಆ ಒಂದು ಏನು ಹೇಳುವಂಥದ್ದು ಕಲಾ ಜೀವನವನ್ನು ಮತ್ತೆ ನೆನಪಿಸ್ಕೊಂಡ್ರು, ಮತ್ತೆ ಖುಷಿ ಪಟ್ಟರು, ಮತ್ತೆ ಒಂದಷ್ಟು ನೆನಪುಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡ್ರು. ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತಿನ ಅತಿಥಿ ನಮ್ಮೊಂದಿಗೆ ಇದ್ದವರು ಗಣೇಶ್ ಪಡುಬಿದ್ರಿ. ಸೊ ಮುಂದಿನ ವಾರ ಇಂತಹ ಇನ್ನೋರ್ವ ಅತಿಥಿಯೊಂದಿಗೆ, ಇನ್ನೋರ್ವ ಕಲಾವಿದನೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ.